ಜಾಸ್ತಿ ಸಮಯ ಬದುಕಿಸು ಅಂತ ಆಚಾರ್ಯ ಹೇಳ್ತಾರೆ. ಅದು ಪ್ರಯೋಜನ ಇಲ್ಲ, ನಾವು ಸ್ವಲ್ಪ ಸೆಕೆಂಡ್ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅದು ಸಾಕಂತ ಆಚಾರ್ಯರು ಹೇಳ್ತಾರೆ. ಓಕೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವ ನಿಶ್ಚಯವಾಗಿ ಪಡೆಯುವನು. ಇಲ್ಲಿ ನಿಮಗೆ ಕಾಣ್ಬೋದು, ಇದು ಭರತ್ ಮಹಾರಾಜ್ ಅವರು ಸಾಯುವಾಗ ಜಿಂಕೆ ಸ್ಮರಣೆ ಇತ್ತು, ಅವ್ರ ನೆಕ್ಸ್ಟ್ ಲೈಫ್ ಜಿಂಕೆ ಆದ್ರು. ಹಾಗಾಗಿ ನಾವು ಯಾವ ಸ್ಮರಣೆ ಇರ್ತದೆ ನಮ್ಮ ಸಾಯುವಾಗ ಅದೇ ಸ್ಮರಣೆ ನಮ್ಗೆ, ಅದೇ ದೇಹ ನಮ್ಗೆ ನೆಕ್ಸ್ಟ್ ದೇಹ ಸಿಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಇದು ಭರತ್ ಮಹಾರಾಜ್, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಸ್ಟೋರಿ. ಓಕೆ. ತಸ್ಮಾ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಜ್ಯ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೇಷಸಿ ಅಸಂಶಯ. ಆದ್ರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ನೋಡಿ. ಇದಕ್ಕೆ ಆಚಾರ್ಯರು ಅಲ್ಲಿ ಒತ್ತಿ ಹೇಳಿದ್ದಾರೆ, ಇದಕ್ಕೆ ಕೃಷ್ಣನ ರೂಪ. ಯಾಕಂದ್ರೆ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸಿರಬೇಕು. ಎಂತಾಗಿದೆ ಅಂದ್ರೆ, ಭಾರತದಲ್ಲಿ ಅಂತೂ 1000 ಸಂಸ್ಥೆಗಳು ಉಂಟು. ಅವರೆಂತ ಹೇಳುದಂದ್ರೆ ಶೂನ್ಯ ಮತ್ತೆ ನಿರಾಕಾರಿ, ಕೃಷ್ಣನಿಗೆ ಆಕಾರ ಇಲ್ಲ ಅಂತ. ಆಚಾರ್ಯ ಹೇಳ್ತಾರೆ, ಹೇಗೆ ನಿನ್ಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು, ನಿನ್ನ ತಂದೆಗೆ ರೂಪ ಉಂಟು, ಹಾಗೆ ಹೋಗ್ತಾ ನಮ್ದು ಎಲ್ಲರ ತಂದೆ ಬ್ರಹ್ಮ, ಬ್ರಹ್ಮನು ಕ್ರಿಯೇಟ್ ಮಾಡಿದ ಕೃಷ್ಣ, ಬ್ರಹ್ಮನಿಗೂ ರೂಪ ಉಂಟು, ಕೃಷ್ಣನಿಗೂ. ಮತ್ತೆ ಇಲ್ಲಿ ಕೃಷ್ಣ ಸ್ವತಃ ಹೇಳಿದ್ದಾನೆ, ಕೃಷ್ಣ ರೂಪದಲ್ಲಿ ಸ್ಮರಿಸ್ತಿರಬೇಕು. ಆದ್ರೆ ಇವರು ಆ ಮಿಸ್ ಇಂಟರ್ಪ್ರಿಟೇಷನ್ ಕೊಡ್ತಿದ್ದಾರೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಇಂಥವರಿಂದಾಗ್ಲಿ ಆಕ್ಚುಲಿ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಅವರು ಹುಟ್ಟಿನಿಂದ ಆ ಕೃಷ್ಣ ರಾಮ ಅನ್ನುವಂತ ಉಂಟಂತೆ. ಇಂಥವ್ರು ಎಂತ ಮಾಡಿದ್ದಾರೆ ಅಂದ್ರೆ ಅವರನ್ನು ತಪ್ಪು ದಾರಿಗೆ ಕೊಂಡು ಹೋಗ್ತಿದ್ದಾರೆ ಅಂತ ಆಚಾರ್ಯರಲ್ಲಿ ಒತ್ತಿ ಹೇಳಿದ್ದಾರೆ. ಹಾಗಾಗಿ ಇಂಥವರ ಮಿಸ್ಟೇಕ್ ಇಂದ ಎಂತಾಗ್ತದೆ ಅಂದ್ರೆ ಪೂರ್ತಿ ಸಮಾಜವೇ ಆ ಒಂದು ತಪ್ಪು ಕಲ್ಪನೆಗೆ ಹೋಗ್ತಾ ಉಂಟು. ಅದೇ ಕಾಲದಲ್ಲಿ ಯುದ್ಧ ಮಾಡು ಅಂದ್ರೆ ಇಲ್ಲಿ ಕೃಷ್ಣ ಹೇಳುದು, ನೀನು ನನ್ನನ್ನು ಸ್ಮರಿಸು, ಅದೇ ಕಾಲದಲ್ಲಿ ಯುದ್ಧ ಮಾಡು, ನಿನ್ನ ಕೆಲಸ ಮಾಡು, ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು, ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ. ಅಂದ್ರೆ ಕೆಲಸ ಮಾಡಿದ ಮೇಲೆ ನಾವು ಚಟುವಟಿಕೆಗಳು ಕೃಷ್ಣನ ಅರ್ಪಿಸ್ಬೇಕಂತೆ. ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಶ್ಚಂಶವಾಗಿ ನೀನು ನನ್ನನ್ನು ಸೇರುವೆ. ಇದು ಪ್ರಹ್ಲಾದ್ ಮಹಾರಾಜ್ ಎಂತ ಮಾಡಿದ ಅಂದ್ರೆ ಅವರ ಒಂದು ಗುರುಕುಲದಲ್ಲಿ ಎಲ್ಲ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ರು. ಹರೇ ಕೃಷ್ಣ. ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ದಯವಿಟ್ಟು ಮ್ಯೂಟ್ ಮಾಡಿ, ದಯವಿಟ್ಟು ರಿಕ್ವೆಸ್ಟ್ ಎಲ್ಲರ ಹತ್ರ, ದಯವಿಟ್ಟು ಮ್ಯೂಟ್ ಮಾಡಿ. ಇನ್ನೊಂದು 5 ನಿಮಿಷ ಅಷ್ಟೇ, ಮತ್ತೆ ನಿಮ್ಮ ಹತ್ರ ಪ್ರಶ್ನೆ ಕೇಳುವ. ಓಕೆ. ಎಸ್. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷ ದಿವ್ಯಂ ಯಾತಿ ಪಾರ್ಥಾನು ಚಿಂತಯಾನ್. ಪಾರ್ಥನೆ, ದೇವೋತ್ತಮ ಪರಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿ ನನ್ನ ಬಳಿಗೆ ಬರುವನು. ಅಂದ್ರೆ ಯಾರು ಕೃಷ್ಣನಲ್ಲಿ ಧ್ಯಾನಿಸ್ತಾರೆ ಮತ್ತೆ ಅವರ ಮನಸ್ಸು ಕೂಡ ಸ್ಥಿರತೆಯಲ್ಲಿ ಇರ್ತದೆ, ಸದಾ ನನ್ನಲ್ಲಿ ತನ್ಮಯರಾಗಿರ್ತಾರೆ, ಅವರು ಖಂಡಿತವಾಗಿ ಕೃಷ್ಣನ ಬಳಿಗೆ ಹೋಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಇದು ಅಜಾಮಿಲ ಅಂತ ಅಂದ್ರೆ, ಈಗ ನೋಡಿ, ಅಜಾಮಿಲ ಒಬ್ಬ ಬ್ರಾಹ್ಮಣನಾಗಿದ್ದ. ಅಜಾಮಿಲ ಎಂತ ಮಾಡಿದ, ಅವನ ತಂದೆ ಹೇಳಿದ್ರು ನೀನು ಹೂ ತರ್ಲಿಕ್ಕೆ ಹೋಗು ಅಂತ ಹೇಳಿದ್ರು. ಆ ಹೂ ತರ್ಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಹೆಣ್ಣು ಮತ್ತೆ ಗಂಡು ಅವರು ಆ ಒಂದು ಆಲಿಂಗನ ಮಾಡ್ತಿದ್ರು. ಅದನ್ನ ನೋಡಿ ಎಂತ ಆಯ್ತು ಅಂದ್ರೆ ಸ್ವಲ್ಪ ನೋಡುವ ಅಂತ ಹೋಗಿ ಅವ ಬಿದ್ದು ಬಿಟ್ಟ. ಮತ್ತೆ ಎಂತ ಆಯ್ತು ಅಂದ್ರೆ ಎಲ್ಲ ಫ್ಯಾಮಿಲಿ ಮತ್ತೆ ಎಲ್ಲವನ್ನು ಬಿಟ್ಟು ವೈಶ್ಯರ ಹಿಂದೆ ಹೋದ. ಮತ್ತೆ ಎಂತ ಆಯ್ತು ಅಂದ್ರೆ ಕಾಲಕ್ರಮೇಣ 84 ವರ್ಷದ ಇರುವಾಗ, ಅದೇ ಲೇಟ್ ಮದುವೆ ಆಗ ಎಂತ ಆಯ್ತು ಅಂದ್ರೆ ಅವನಿಗೆ ಒಂದು ಮಗು ಹುಟ್ಟಿತು. ಆ ಮಗುವಿನ ಹೆಸರು ನಾರಾಯಣ ಅಂತ ಇಟ್ಟ. ಆಚಾರ್ಯ ಹೇಳ್ತಾರೆ, ಅವನಿಗೆ ಯಾವಾಗ್ಲೂ ನಾರಾಯಣ ಅಂತ ಕರೀತಿದ್ದಂತೆ. ಮತ್ತೆ ಒಮ್ಮೆ ಎಂತ ಆಯ್ತಂದ್ರೆ ಅವನಿಗೆ ಒಮ್ಮೆ ಸ್ಮರಣೆ ಬಂತಂತೆ. ಅಂದ್ರೆ ಬ್ರಾಹ್ಮಣ ಆಗಿದ್ದ ಕಾರಣ ಮುಂಚೆ ಎಲ್ಲ ಇದು ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಸ್ಮರಣೆ ಬಂತಂತೆ, ನಾನು ಯಾಕೆ ನನ್ನ ಮಗನ ನಾರಾಯಣ ಕರೀತೇನೆ, ಒಂದು ವೇಳೆ ನಾನು ದೇವೋತ್ತಮ ಪುರುಷ ನಾರಾಯಣ ಕರೆದ್ರೆ ನನ್ನ ಎಲ್ಲ ಸಮಸ್ಯೆಗಳು ಇದಾಗ್ತದೆ ಅಂತ ಒಮ್ಮೆ ಅವನಿಗೆ ಬಂತಂತೆ. ಮತ್ತೆ ಸಾಯುವಾಗ ಮಗನನ್ನು ಕರೆದದ್ದು, ಕೃಷ್ಣನ ಕರೆದಲ್ಲ, ನಾರಾಯಣನ ಕರೆದಲ್ಲ. ಎಂತಾಯ್ತಂದ್ರೆ ಮಾಡಿದ ಪಾಪ ಕರ್ಮಗಳಿಗೆ ಎಂತಾಯ್ತಂದ್ರೆ ಯಮದೂತರು ಬಂದಿದ್ರು. ಯಮದೂತರು ಬಂದು ಅವನು ಕೊಂಡೋಗ್ಲಿಕ್ಕೆ ಹೋಗುವಾಗ ಇಮಿಡಿಯೇಟ್ ಅಲ್ಲಿ ವಿಷ್ಣು ದೂತರು ಬರ್ತಾರೆ.
ವಿಷ್ಣುದು ಬಂದು ಎಂತಾಗ್ತದೆ ಅಂದ್ರೆ ಅವ್ರು ಹೇಳ್ತಾರೆ ನಾವು ಕೊಂಡೋಗುದು, ನಿಮ್ಗೆ ಕೊಂಡೋಗ್ಲಿಕ್ಕೆ ಒಂದು ರೈಟ್ಸ್ ಇಲ್ಲ ಅಂತ. ನೋಡಿ, ಜಸ್ಟ್ ಒಂದವ ನಾರಾಯಣ ಕರ್ತದ್ದು. ಕೃಷ್ಣ ಎಷ್ಟು ಕೈಂಡ್ ನೋಡಿ, ಉದಾರಿ. ಕೃಷ್ಣ ಉದಾರಿ ಅಂದ್ರೆ ಕೃಷ್ಣನಿಗೆ ಸ್ವಲ್ಪ ಭಕ್ತಿ ಮಾಡಿದ್ರೆ ಕೃಷ್ಣ ನೆನ್ಪಿಡ್ತಾನೆ. ಹಾಗಾಗಿ ಕೃಷ್ಣ ವಿಷ್ಣುದವ್ರು ಬಂದು ಅವನನ್ನು ಕೊಂಡೋದ್ರು. ಅದೇ ವಿಷ್ಣುದವ್ರು ಬಂದಿದ್ರು. ಓಕೆ. ಆದ್ರೆ ಆಚಾರ್ಯ ಹೇಳ್ತಾರೆ ಅವ ಸ್ಪೆಷಲ್ ಕೇಸ್, ನಾವು ಆ ತರ ಮಾಡಬಾರ್ದಂತೆ. ಎಂತಂದ್ರೆ ನಾವು ಬೇಡ ಚಟುವಟಿಕೆ ಮಾಡಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಅದು ಏನೋ ಕೃಷ್ಣನ ಒಂದು ಸ್ಪೆಷಲ್ ಅನ್ಕೊಂಬ ಅವನಿಗಿತ್ತು, ಹಾಗಾಗಿ ಅವನಿಗೆ ಆ ಒಂದು ಚಾನ್ಸ್ ಸಿಕ್ತು. ಆದ್ರೆ ನಮ್ಗೆ ಅಂತ ಚಾನ್ಸ್ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ನಾವು ನಿರಂತರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು, ಯಾವುದೇ ಈ ಬೇಡ ಚಟುವಟಿಕೆಗೆ ತೊಡಗಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಆಚಾರ್ಯರು ಆ ಒಂದು ಬುಕ್ಕೇ ಬರೆದಿದ್ದಾರೆ, ಸೆಕೆಂಡ್ ಚಾನ್ಸ್, ಅಜಾಮಿಲ್ನ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಓಕೆ. 8.9 ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲಾ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು. ನೋಡಿ, ಮತ್ತೊಮ್ಮೆ ಉಂಟು. ಇವರೆಲ್ಲ ಹೇಳ್ತಾರಲ್ಲ ಕೃಷ್ಣನಿಗೆ ರೂಪ ಇಲ್ಲ ಅಂತ. ಇಲ್ಲಿ ನೋಡಿ, ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕಂತೆ. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುತ್ತಾನೆ. ಇದು ಶಿವ ಮತ್ತೆ ಬ್ರಹ್ಮ, ಇವರು ಕೂಡ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಓಕೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತಾ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ಇಲ್ಲಿ ಒಂದು ಒಳ್ಳೆ ಒಂದು ಆಚಾರ್ಯರು ಈ ಸೆಂಟೆನ್ಸಿಂಗ್ ಒಂದು ಹೇಳಿದ್ದಾರೆ ಭಾವಾರ್ಥದಲ್ಲಿ. ದುಃಖಾಲಯಂ ಅಶಾಶ್ವತಂ. ಆಕ್ಚುಲಿ ಈ ಭೌತಿಕ ಲೋಕ ದುಃಖಾಲಯ, ಮತ್ತೆ ಅಶಾಶ್ವತ ಅಂದ್ರೆ ಅದು ಟೆಂಪರರಿ. ಆದ್ರೆ ಜನರು ಎಂತ ಭಾವಿಸ್ತಾರೆ ಅಂದ್ರೆ ಇದನ್ನು ಸುಖಾಲಯ, ಇದು ಆಕ್ಚುಲಿ ದುಃಖಾಲಯ. ಸುಖಾಲಯ ಎಲ್ಲಿರುವುದು? ಕೃಷ್ಣ ಲೋಕದಲ್ಲಿ ಇರುವುದು. ಇದು ದುಃಖಾಲಯ, ಮತ್ತೆ ಇದು ಟೆಂಪರರಿ, ಪರ್ಮನೆಂಟ್ ಎಲ್ಲಿರುವುದು? ಕೃಷ್ಣ ಲೋಕದಲ್ಲಿ. ಹಾಗಾಗಿ ಭಕ್ತಿಪೂರ್ವ ಯೋಗಿಗಳಾದ ಮಹಾತ್ಮ ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರ ಈ ಅಶಾಶ್ವತ ಪ್ರಪಂಚ ಹಿಂದಿರುಗುವುದಿಲ್ಲ. ಅವರು ಮತ್ತೆ ಇದಕ್ಕೆ ಹೇಗಾಗ್ತದೆ ಅವರಿಗೆ? ಈಗ ಸಪೋಸು ಇದಕ್ಕೆ ಒಂದು ಉದಾಹರಣೆ ಹೇಗಂದ್ರೆ, ನೀವು ಉದಾಹರಣೆ ಹೇಗೆ ಕೊಡ್ಬೋದು? ಸಪೋಸ್ ಈಗ ಒಬ್ಬ ತುಂಬಾ ಶ್ರೀಮಂತ ಇದ್ದಾನೆ, ಅವನಿಗೆ ಅಂತಂದ್ರೆ ಎಲ್ಲ ಅನುಕೂಲ ಉಂಟು. ಸಪೋಸ್ ಒಂದು ದಿವಸ ಎಂತ ಮಾಡ್ತಾನೆ ಅಂದ್ರೆ ಅವನ ತಂದೆ ಹೇಳ್ತಾನೆ ನೀನು ಮನೆ ಬಿಟ್ಟು ಹೋಗು ಅಂತ. ಅವನಿಗೆ ಬಂದು ನೀವೊಂದು ಸಣ್ಣ ಒಂದು ಎಂತ ಹೇಳುದು, ಈಗ ಕನ್ಸ್ಟ್ರಕ್ಷನ್ ಆಗುವಾಗ ಒಂದು ಸಣ್ಣ ಒಂದು ಕೊಠಡಿ ತರ ಇರ್ತದಲ್ಲ, ಎಲ್ಲ ಇದು ಇಡ್ಲಿಕ್ಕೆ ಅವ್ರದ್ದು ಟೂಲ್ಸ್ ಎಲ್ಲ ಇಡ್ಲಿಕ್ಕೆ. ಆ ಟೂಲ್ಸ್ ಅಲ್ಲಿ ಅವನಿಗೆ ಮಲಗ ಅಂತ ಹೇಳಿದ ಮಲಗ್ತಾನ? ಇಲ್ಲ, ಮಲಗುದಿಲ್ಲ. ಯಾಕಂದ್ರೆ ಅವ ಎಲ್ಲ ಅಂದ್ರೆ ಆ ಒಂದು ಪಾಶ್ ಜೀವನದಲ್ಲಿ ಇದ್ದವ, ಅವನಿಗೆ ಸಡನ್ ಆಗಿ ಇರ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಎಂತ ಆಗ್ತದೆ ಅಂದ್ರೆ ಕೃಷ್ಣ ಲೋಕಕ್ಕೆ ಹೋದವನಿಗೆ ಈ ಲೋಕವು ಅದೇ ತರ ಇರ್ತದಂತೆ, ಅಂದ್ರೆ ಒಂದು ಕೊಳಕಿನ ಇರ್ತದೆ. ಹಾಗಾಗಿ ಅವರಿಗೆ ಈ ಲೋಕಕ್ಕೆ ಬರ್ಲಿಕ್ಕೆ ಮತ್ತೆ ಇಚ್ಛೆ ಇರುವುದಿಲ್ಲ, ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಮತ್ತೆ ನೋಡಿ, ಇದು ನಿಮ್ಗೆ ಕಾಣ್ಬೋದಲ್ಲ ಇಲ್ಲಿ ಅಂತಂದ್ರೆ ನೋಡಿ, ಎಲ್ಲರಿಗೂ ಕಾಣುತ್ತೆ. ಓಕೆ, ನೋಡಿ, ಇದು ಬೇರೆ ಬೇರೆ ಪ್ರೊಸೆಸ್ ಅಂತೆ. ಭಕ್ತಿ ಮಾರ್ಗದವ ಹೀಗೆ ಬಾಗಿಲು ತೆಗೆದು ಬರ್ತಾನೆ, ಉಳಿದವರೆಲ್ಲ ಹಾಗಾಗಿ ಎಂತ ಹೇಳುದು ಜಂಪ್ ಮಾಡ್ಲಿಕ್ಕೆ ನೋಡ್ತಾರೆ. ಆಚಾರ್ಯರಿಗೆ ಹೇಗೆ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ, ಕಟ್ಟಿಗೆಯನ್ನು ನಾವು ಬೆಂಕಿ ಹಾಕುವಾಗ ಮೊದಲು ಹೊಗೆ ಬರ್ತದೆ, ಮತ್ತೆ ತುಂಬಾ ಹೊತ್ತಿನ ನಂತರ ಬೆಂಕಿ ಬರ್ತದೆ. ಆಚಾರ್ಯ ಹೇಳ್ತಾರೆ ಈ ಎಲ್ಲಾ ಸಂಶಯಗಳು, ನಾ ಹೇಳಿದ 1000 ಸಂಶಯಗಳು ಎಂತಂದ್ರೆ ದೇವರಿಗೆ ರೂಪವೆಲ್ಲ ನಿರಾಕಾರಿ, ಶೂನ್ಯ ಅದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಹೊಗೆ ಇದ್ದಾಗೆ ಅಂತೆ. ಸ್ವಲ್ಪ ಬೆನಿಫಿಟ್ ಉಂಟು ನಿಮ್ಗೆ, ಅಂದ್ರೆ ಎಂತಂದ್ರೆ ಓದೋದಕ್ಕೆ ಸ್ವಲ್ಪ ಬೆನಿಫಿಟ್ ಉಂಟು, ಆದ್ರೆ ಪೂರ್ತಿ ಬೆನಿಫಿಟ್ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆ ಬೆಂಕಿ ಬರ್ತದಲ್ಲ ಅದರಲ್ಲಿ ಅಂತ ಆಚಾರ್ಯರು ಹೇಳ್ತಾರೆ. ಇದಕ್ಕೆ ಒಂದು ದುಃಖಾಲಯ ಅಶಾಶ್ವತ ಒಂದು ವಿಷಯ ಹೇಳ್ತೇನೆ. ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಸಪೋಸ್ ನೀವು ಡೆಲ್ಲಿಗೆ ಹೋಗ್ತೀರಿ, 4 ದಿವಸ ನಿಮಗೆ ಒಂದು ನಿಮ್ಮ ಕೆಲಸದ ನಿಮಿತ್ತವಾಗಿ ನೀವು ಹೋಗ್ತೀರಿ ಅಲ್ಲಿ ಡೆಲ್ಲಿಗೆ. ನೀವು ಒಂದು ಹೋಟೆಲಲ್ಲಿ ಇರ್ತೀರಿ. ಹೋಟೆಲಲ್ಲಿ ಇದ್ದ ಮೇಲೆ ನೀವು ಅಲ್ಲಿ ಹೋಟೆಲ್ಗೆ ಹೋಗ್ತೀರಿ. ಹೋಟೆಲ್ಗೆ ಹೋಗಿದ ಮೇಲೆ ಅದು ನೋಡ್ತೀರಿ ಪೇಂಟ್ ಎಲ್ಲ ಸರಿ ಇಲ್ಲ, ನೀವು ಪೇಂಟ್ ಮಾಡ್ತೀರಿ. ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ತರ್ತೀರಿ.
ಮತ್ತೆ ಇಲ್ಲಿ ಫರ್ನಿಚರ್ ಸೆಟ್ ಇಲ್ಲ, ಫರ್ನಿಚರ್ ತರ್ತೀರಿ. ಇದು ಸರಿ ಅಂತ ಆಚಾರ್ಯ ಹೇಳ್ತಾರೆ. ನಾವು ಓದೋದಲ್ಲಿ 4 ದಿವಸಕ್ಕೆ ಮಾತ್ರ, ಅದು ನಮ್ಮ ಪರ್ಮನೆಂಟ್ ಮನೆ ಅಲ್ಲ. ನಮ್ಮ ಮನೆ ಇಲ್ಲಿ ಉಂಟು, ನಾವಲ್ಲಿ ಡೆಲ್ಲಿಗೆ ಒಂದು ಕೆಲಸಕ್ಕೆ ಅಂತ ಹೋದದ್ದು, ಮತ್ತೆ ನಾವು ಅಲ್ಲಿ ಪೇಂಟ್ ಮಾಡೋದು, ಮತ್ತೆ ವಾಷಿಂಗ್ ಮಿಷಿನ್ ತರೋದು, ಮತ್ತೆ ಇದೆಲ್ಲ ಮಾಡ್ತಾ ಇದ್ದೇವೆ. ಆಚಾರ್ಯ ಹೇಳ್ತಾರೆ ಅದೇ ರೀತಿ ಅಂತೆ ಈ ಭೌತಿಕ ಲೋಕ ಹಾಗೆ ಅಂತೆ. ಇದು ನಾವೆಂತ ಎಣಿಸ್ತೇವೆ ಅಂದ್ರೆ ಇದನ್ನು ನಾವು ಹೋಟೆಲ್ ಅಂತ ಎಣಿಸಿದ್ದೇವೆ. ಇದು ಹೋಟೆಲ್ ಅಲ್ಲ, ಇದು ಹಾಸ್ಪಿಟಲ್. ನಾವು ನಮ್ದು ಯಾವುದು ಕಾಯಿಲೆ ಉಂಟು ಅದನ್ನು ನಿವಾರಣೆ ಮಾಡಿ ನಾವು ವಾಪಸ್ ಅಲ್ಲಿಗೆ ಹೋಗ್ಬೇಕು. ಆಚಾರ್ಯ ಇದನ್ನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳಿಗೂ ದುಃಖದ ಆವಾಸಗಳೇ. ಅಂದ್ರೆ ಎಲ್ಲಾ ಐಹಿಕ ಜಗತ್ತಿನ ಎಲ್ಲ ಲೋಕಗಳು ದುಃಖವೇ. ಇವುಗಳ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನೀವು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಕೃಷ್ಣ ಹೇಳುದು, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ಒಮ್ಮೆ ಅಲ್ಲಿ ಬಂದ್ರೆ ಮತ್ತೆ ನಿನಗೆ ಇದರಲ್ಲಿ ಬಿಡುಗಡೆ. ಎಂತಂದ್ರೆ ಜನ್ಮ ಇಲ್ಲ, ಬರ್ತ್ ಇಲ್ಲ, ಮೃತ್ಯು ಡೆತ್ ಇಲ್ಲ, ಸಾವಿಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಅಂದ್ರೆ ರೋಗ ಇದಿಲ್ಲ, ಇದರಿಂದ ನಿನಗೆ ಮುಕ್ತಿ. ಹಾಗಾಗಿ ನನ್ನಲ್ಲಿಗೆ ಬಾ ಅಂತ ಕೃಷ್ಣ ಹೇಳ್ತಿದ್ದಾನೆ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನರಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಾಶವಾಗ್ತದೆ. ಅಂದ್ರೆ ಅದೇ ನಾನು ಮೊನ್ನೆ ಹೇಳಿದೆನಲ್ಲ, ಕಲ್ಪ. ಈ ಯುಗಗಳು 4 ಯುಗಗಳು ಸೇರಿ ಒಂದು ದಿವ್ಯ ಯುಗ. ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಇಂಥದ್ದು 14 ಮನ್ವಂತರ ಸೇರಿ ಒಂದು ಕಲ್ಪ. ಹಾಗಾಗಿ ಆಗ ಪಾರ್ಷಿಯಲ್ ಡಿವಾಸ್ಟೇಷನ್ ಆಗ್ತದೆ, ಪ್ರಳಯ ಆಗ್ತದೆ. ಹಾಗೆ ಅದು ಆಗ್ತಾ ಇರ್ತದೆ. ಮತ್ತೆ ಆಗ ಬ್ರಹ್ಮ ಇರ್ತಾನೆ, ಈ ಪಾರ್ಷಿಯಲ್ ಪ್ರಳಯ ಆಗುವಾಗ ಬ್ರಹ್ಮ ಇರ್ತಾನೆ. ಅದೇ ರೀತಿ ಬ್ರಹ್ಮ 100 ವರ್ಷ ಆದ್ಮೇಲೆ ಫುಲ್ ಡಿವಾಸ್ಟೇಷನ್ ಆಗ್ತದೆ, ಪ್ರಳಯ. ಆಗ ಬ್ರಹ್ಮ ಕೂಡ ಮಹಾವಿಷ್ಣುನ ಒಳಗೆ ಹೋಗ್ತಾನೆ ಅಂತ ಇಲ್ಲಿ ಉಲ್ಲೇಖ ಉಂಟು. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ನಾಶವಾದಾಗ ಅದು ಆ ಭಾಗವು ಇದ್ದಂತೆ ಇರುತ್ತದೆ. ಅಂದ್ರೆ ಇನ್ನೊಂದು ಎಂತಂದ್ರೆ ಕೃಷ್ಣನ ಲೋಕ. ಇಲ್ಲಿ ಹೇಳುದು ಇನ್ನೊಂದು ಪ್ರಕೃತಿ ಉಂಟು, ಅದು ಕೃಷ್ಣ ಲೋಕ, ಕೃಷ್ಣಧಾಮ. ಇದೇಗಂದ್ರೆ ಈಗ ಪೂರ್ತಿ ಪ್ರಳಯ ಆಗುವಾಗ ಅದು ಹಾಗೆ ಇರ್ತದೆ, ಅದು ಪ್ರಳಯ ಆಗುದಿಲ್ಲ. ಹಾಗಾಗಿ ನಾವು ಎಲ್ಲಿ ಪ್ರಳಯ ಆಗುದಿಲ್ಲ ಅಲ್ಲಿ ನಾವು ಹೋಗ್ಲಿಕ್ಕೆ ಆಸೆ ಪಡ್ಬೇಕಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಇದು ಗೋಲೋಕ ಚಾಟ್. ದಯವಿಟ್ಟು ಎಲ್ಲರದ ವಿನಂತಿ, ನೀವು ಗೂಗಲ್ ಅಲ್ಲಿ ಗೋಲೋಕ ಚಾಟ್ ಅಂತ ನೀವು ಇದು ಮಾಡಿ, ಆಗ ನಿಮಗೆ ಬರ್ತದೆ. ಮತ್ತೆ ಇದರಲ್ಲಿ ಎಲ್ಲ ಡೀಟೇಲ್ ಉಂಟು, ನಿಮಗೆ ಒಮ್ಮೆ ಅದನ್ನು ಸ್ಟಡಿ ಮಾಡ್ಬೋದು. ಗೋಲೋಕ ಚಾಟ್ ಅಲ್ಲಿ ಈಗ ರಫ್ ಆಗಿ ನಾನು ಹೇಳ್ತೇನೆ. ಇಲ್ಲಿ ನಿಮಗೆ ಕೆಳಗೆ ಕಾಣುವ ಹಾಗೆ, ಇಲ್ಲಿ ಎಲ್ಲರೂ ಕಾಣ್ತಾ ಉಂಟಲ್ಲ, ಇದು ಗರ್ಭೋದಕ್ಷ ವಿಷ್ಣು. ಗರ್ಭೋದಕ್ಷಿಣ ವಿಷ್ಣುನ ಹೊಕ್ಕಳಿನಿಂದ ಬ್ರಹ್ಮ ಹುಟ್ಟುವುದು. ಮತ್ತೆ ಭೂಲೋಕದ ಮೇಲೆ 7 ಲೋಕ ಉಂಟು, ಬ್ರಹ್ಮಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಹೀಗೆ ಉಂಟು. ಮಹಾರ್ಲೋಕ, ಭೂರ್ಲೋಕ. ಮತ್ತೆ ಅದರ ಕೆಳಗೆ 7 ಲೋಕ ಉಂಟು, ಆತಲ, ಬೀತಲ, ಸೂತಲ, ತಲತಲ, ಪಾತಲ, ರಸತಲ. ಅದರ ಕೆಳಗೆ 24 ನರಕ ಲೋಕ ಉಂಟು. ಮತ್ತೆ ಇಲ್ಲಿ ನಿಮಗೆ ದೇವಿಧಾಮ ಉಂಟು, ಇಲ್ಲಿ ಸದಾಶಿವ ಶಿವನ್ ಬೋರ್ಡ್ ಉಂಟು. ಮತ್ತೆ ಇಲ್ಲಿ ಅದರ ಮೇಲೆ ಇರುವುದು ವೈಕುಂಠ, ಅದರ ಮೇಲೆ ಇರುವುದು ಅಯೋಧ್ಯ, ಅದರ ಮೇಲೆ ಇರುವುದು ಗೋಲೋಕ. ಇದೆಲ್ಲ ಕ್ಲಿಯರ್ ಆಗಿ ಗೋಲೋಕ ಚಾಟ್ ಅಲ್ಲಿ ಉಂಟು, ನಿಮ್ಗೆ ಅದನ್ನು ಗೋತ್ರು ಮಾಡಬಹುದು. ಓಕೆ, ಎಸ್. ನೋಡಿ, ಇದೊಂದು ತುಂಬಾ ಒಂದು ಒಳ್ಳೆ ವಿಷಯ. ಎಂತಂದ್ರೆ ಈಗ ಜನರಿಗೆಲ್ಲ ಎಲ್ಲರಿಗೊಂದು ಈಗ ಒಂದು ವೆಕೇಶನ್ಗೆಲ್ಲ ಒಂದು ಒಳ್ಳೆ ನೇಚರ್ಗೆ ಹೋಗ್ಲಿಕ್ಕೆ ಮನಸ್ಸಿರುವುದು, ಒಳ್ಳೆ ನೀರು ಬರುವಲ್ಲಿ, ಮತ್ತೆ ಅಂದ್ರೆ ಸೀನರಿ ಒಳ್ಳೆ ಇರಬೇಕು, ಅಂದ್ರೆ ಫುಲ್ ಒಳ್ಳೆ ಇರ್ಬೇಕು ಅವರಿಗೆ ಅಂತದ ಆಸೆ. ಅದು ಆಚಾರ್ಯ ಹೇಳ್ತಾರೆ, ಇದು ಯಾಕೆ ಆಸೆ ಅಂದ್ರೆ ಗೋಲೋಕದಲ್ಲಿ ಕಾಣ್ಬೋದಲ್ಲ ಎಲ್ಲರಿಗೂ, ಗೋಲೋಕದಲ್ಲಿ ಹಾಗೆ ಅಂತೆ, ಕೃಷ್ಣನ ಸುತ್ತ ಇರುವುದು ಪ್ರಾಣಿಗಳು ಮತ್ತೆ ಇದೆಲ್ಲ ಫುಲ್ ಹಾಗೆ. ಹಾಗಾಗಿ ನಾವು ಅಲ್ಲಿಂದ ಬಂದರು. ಹೇಗೆಂದ್ರೆ ಆಚಾರ್ಯ ಹೇಳ್ತಾರೆ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ನಾನು ಸುಮ್ಮನೆ. ನಾವು ಅಲ್ಲಿಂದ ಬಂದವರು, ಆಧ್ಯಾತ್ಮ ಲೋಕದವರೇ ನಾವು, ಅಲ್ಲಿಂದ ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಾವು ಅದನ್ನು ನೋಡಿದ್ದೇವೆ, ಹಾಗಾಗಿ ನಮ್ಗೆ ಗೊತ್ತುಂಟು ಅದು ಒಳ್ಳೇದಂತ. ಹಾಗಾಗಿ ಎಲ್ಲರೂ ಎಂತಂದ್ರೆ ಯಾವ್ದು ವೆಕೇಶನ್ ಸಿಕ್ಕಿದ್ರೆ ಅಲ್ಲಿ ಹೋಗುವ, ಆ ಒಂದು ಒಳ್ಳೆ ಪ್ಲೇಸಿಗೆ ಹೋಗುವ, ಶಾಂತ ಇರ್ತದೆ. ಅದು ಎಲ್ಲ ಅಲ್ಲಿ ಕೃಷ್ಣ ಲೋಕದಲ್ಲಿ, ಗೋಲೋಕದಲ್ಲಿ ಉಂಟಂತೆ. ಮತ್ತೆ ಆಚಾರ್ಯ ಹೇಳ್ತಾರೆ, ಈಗ ಎಲ್ಲರೂ ಎಂತಂದ್ರೆ ಬಸ್ಸಲ್ಲಿ ಹೋಗುವಾಗ ಅವರಿಗೆ ವಿಂಡೋ ಸೀಟ್ ಬೇಕು, ಟ್ರೈನಲ್ಲಿ ಹೋಗುವಾಗ ವಿಂಡೋ ಸೀಟ್ ಬೇಕು, ಫ್ಲೈಟಲ್ಲಿ ಹೋಗುವ ವಿಂಡೋ ಸೀಟ್ ಬೇಕು. ಇದು ಯಾಕೆ ಅಂದ್ರೆ
ನಮಗೆ ಒಂದು ನೋಡುವ ಕುತೂಹಲ. ಅದು ಯಾರನ್ನು ನಾವು ನೋಡ್ಬೇಕಂತ ಉಂಟು? ಅದು ಕೃಷ್ಣನನ್ನು. ನಾವು ಕೃಷ್ಣನಿಂದ ಸಪರೇಟ್ ಆಗಿದ್ದೇವೆ. ಅದು ಆ ವಿಷಯದಲ್ಲಿ ನಾವು ಈಗ ಕೃಷ್ಣನನ್ನು ಎಲ್ಲಿ ಈಗ ನೋಡಿ ಬಸ್ಸಲ್ಲಿ ಹೋಗುವಾಗ ಸಡನ್ ನಾವು ಈಗ ನೋಡ್ತೇವೆ. ಅಂದ್ರೆ ನಾವು ಮಿಸ್ಸಿಂಗ್ ಅಂತಂದ್ರೆ ನಮ್ಮ ಲೈಫಲ್ಲಿ ಮಿಸ್ಸಿಂಗ್ ಅಂತಂದ್ರೆ ಕೃಷ್ಣ. ಅದನ್ನು ನಾವು ನೋಡ್ಲಿಕ್ಕೆ ಈಗ ಇದ್ದೇವೆ, ಆದ್ರೆ ಈಗ ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಈಗ ಅಂತಂದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲಿ ಮಲಗಿದ ಸ್ಟೇಜಲ್ಲಿ ಇದ್ದಾನೆ. ಪರಮಾತ್ಮ ಎದ್ದೇಳ್ಬೇಕು, ಆಗ ನಾವು ಎಲ್ಲವನ್ನು ಕಾಣ್ತೇವೆ ಅಂತ ಆಚಾರ್ಯ ಹೇಳ್ತಾರೆ. ಇದೆಲ್ಲ ಗೋಲೋಕಧಾಮದು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಮುಕುಂದ ಮಾಲ ಸ್ತೋತ್ರದಿಂದ. ಇದು ಕಿಂಗ್ ಕುಲಶೇಖರ ರಾಜನ ಪ್ರಾರ್ಥನೆ. ಕೃಷ್ಣ ತ್ವದೀಯ ಪದ ಪಂಕಜಂ ಪಂಜರಾಂತಂ ಅದೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯ ಕಫವಾತ ಪಿತ್ಸೆ ಕಂಠಾವರೋಧನ ವಿಧ ಸ್ಮರಣಂ ಕುತಸ್ತೆ. ಇವರು ಹೇಳುವುದು. ಹರೇ ಕೃಷ್ಣ, ಹರೇ ಕೃಷ್ಣ. ಮತ್ತೆ ಕ್ಲಾಸ್ ಆದ್ಮೇಲೆ ಈಗ ಮ್ಯೂಟ್ ಮಾಡಿ. ಓಕೆ, ಇದರ ಅನುವಾದ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆ ಉಸಿರೇಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಅಂದ್ರೆ ಕುಲಶೇಖರ ರಾಜ ಹೇಳುದು, ಕುಲಶೇಖರ ರಾಜ ದೊಡ್ಡ ಕೃಷ್ಣನ ಭಕ್ತ. ಅವ ಹೇಳುದು, ಉದಾಹರಣೆ ಕೊಡ್ತಾನೆ. ಈಗ ಪಕ್ಷಿಗಳಲ್ಲಿ ಎರಡು ಟೈಪ್ ಪಕ್ಷಿ ಉಂಟು, ತುಂಬಾ ಉಂಟು, ಆದ್ರೆ ಇಲ್ಲಿ ಉದಾಹರಣೆಗೆ ಎರಡು ಕೊಡ್ತಾರೆ. ಒಂದು ಹಂಸ ಮತ್ತೆ ಒಂದು ಕಾಗೆ. ನಾವು ಹಂಸರಾಗೆ ಇರ್ಬೇಕಂತೆ, ಕಾಗೆಯಾಗಿ ಇರಬಾರ್ದಂತೆ. ಯಾಕಂದ್ರೆ ಹಂಸ ಯಾವಾಗಲೂ ಒಳ್ಳೆ ವಿಷಯಕ್ಕೆ ಹೋಗುದು, ಕಾಗೆ ಯಾವಾಗಲೂ ಗಾರ್ಬೇಜ್ ಹತ್ರ ಹೋಗುದು. ಹಾಗಾಗಿ ಆಚಾರ್ಯ ಹೇಳ್ತಾರೆ ನಾವು ಹಂಸರಾಗೆ ಇರ್ಬೇಕಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಹಂಸ ಎಂತ ಮಾಡುದಂದ್ರೆ ತಾವರೆಯ ದಂಟಿನ ಬಳಿ ಹೋಗಿ ಅಂಟಿಕೊಳ್ತದೆ ಹಂಸ. ಹಾಗೆ ಕುಲಶೇಖರ ರಾಜೆ. ಹರೇ ಕೃಷ್ಣ. ದಯವಿಟ್ಟು ಮಕ್ಕಳೇ, ದಯವಿಟ್ಟು ಸ್ವಲ್ಪ ಸಮಯ, ಇನ್ನೊಂದು 5 ನಿಮಿಷ ಅಷ್ಟೇ ಮ್ಯೂಟ್ ಮಾಡಿ, ದಯವಿಟ್ಟು ರಿಕ್ವೆಸ್ಟ್ ನಿಮ್ಮ ಹತ್ರ. ಓಕೆ, ಹಾಗಾಗಿ ಈ ಅಂಶವು ಆ ತಾವರೆಯ ದಂಟನ್ನು ಅಂಟಿಕೊಂಡುಂಟು. ಅದೇ ರೀತಿ ಕುಲಶೇಖರ ರಾಜ ಹೇಳುದು, ನನ್ನ ಮನಸ್ಸು ಈಗ ಕೃಷ್ಣ ನಿನ್ನ ಪಾದಗಳಿಗೆ ಅಂಟಿಕೊಂಡುಂಟು. ಹೇಗೆ ತಾವರೆಯ ದಂಟನ್ನು ಅಂಶವು ಅಂಟಿಕೊಂಡಿದೆಯೋ ಅದೇ ರೀತಿ ನನ್ನ ಕೂಡ ಈಗ ಸ್ಮರಣೆ ನಿನ್ನ ಪಾದಗಳಿಗೆ ಅಂಟಿಕೊಂಡಿದೆ. ಹಾಗಾಗಿ ಈಗಲೇ ನನ್ನ ನಿನ್ನ ಲೋಕಕ್ಕೆ ಕೊಂಡೋಗು. ಅವ ಹೇಳುದು. ಯಾಕೆ ಕೊಂಡೋಗ್ಬೇಕು? ಯಾಕೆಂದ್ರೆ ಈಗ ನಾನು ಯಂಗ್, ಈಗ ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನನಗೆ ಪ್ರಾಯ ಆದ್ಮೇಲೆ ನನ್ನ ಈ ಗಂಟಲಲ್ಲಿ ವಾತ ಪಿತ್ತ ಕಫ ಬರ್ತದೆ, ಆಗ ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಎಷ್ಟು ಒಂದು ಒಳ್ಳೆ ಇದು. ಈಗ ಎಂತಾಗ್ತದೆ ಅಂದ್ರೆ ನಾವು ಪ್ರಚಾರಕ್ಕೆ ಹೋಗ್ತೇವೆ ಬುಕ್ ಸೇಲ್ ಮಾಡ್ಲಿಕ್ಕೆಲ್ಲ. ಆಗ ಜನರಲ್ಲಿ ಹೇಳುವುದು ಅಂತಂದ್ರೆ, ಸರ್ ನೀವು ಬುಕ್ ತಗೊಳ್ಳಿ ಅಂತ ಹೇಳುವಾಗ, ಅದು ನನ್ನ ಅಜ್ಜಿ ಹತ್ರ ಉಂಟು, ಅದು ಅಜ್ಜಿಗೆ ಓದ್ಲಿಕ್ಕೆ. ಅಂದ್ರೆ ಜನರು ಎಂತ ಹೇಳಿದ್ದಾರೆ ಅಂದ್ರೆ ಯಂಗ್ ಪೀಪಲ್ ಅದನ್ನು ಓದಬಾರ್ದಂತ ಅವರ ಆ ಮನಸ್ಥಿತಿ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಕೂಡ ಹೇಳುದು, ಕೌಮಾರಂ ಆಚಾರತೋ, ಅಂದ್ರೆ ಯಂಗ್ ಏಜ್ ಅಲ್ಲಿ ನಾವು ಇದನ್ನು ತಗೊಳ್ಬೇಕಂತೆ. ಮತ್ತೆ ನಮಗೆ ಎಂತ ಗ್ಯಾರಂಟಿ? ಪ್ರಾಯ ಆದ್ಮೇಲೆ ನಮ್ಮ ಗಂಟಲು ಈಗ ಕುಲಶೇಖರ ರಾಜ ಹೇಳಿದಾಗೆ ವಾತ ಪಿತ್ತ ಕಫದಿಂದ ಕೂಡಿರುತ್ತದೆ, ಆಗ ನಮಗೆ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದೊಂದು ತುಂಬಾ ಬ್ಯೂಟಿಫುಲ್ ಶ್ಲೋಕ. ಇದರಲ್ಲಿ ತುಂಬಾ ಮೀನಿಂಗ್ ಉಂಟು, ಡೀಪ್ ಮೀನಿಂಗ್ ಉಂಟು. ಇದನ್ನು ನಾವು ತಿಳಿಬೇಕು. ವೇದೇಶು ಯಜ್ಞೇಶು ತಪಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನ ಉಪೇತಿ ಚ ಆದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಾನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಎಂದು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಆಚಾರ್ಯರಲ್ಲಿ ಎಂತ ಹೇಳಿದ್ದಾರೆ ಅಂದ್ರೆ, ಸಪೋಸ್ ಒಂದು ಗಿಡ ಉಂಟು, ನಾವು ಗಿಡಕ್ಕೆ ಆ ಬುಡಕ್ಕೆ ನೀರು ಹಾಕಿದ್ರೆ ನಾವು ಅದರ ಗಿಡದ ಸ್ಟೆಮ್ಮಿಗೆ, ಗಿಡದ ಬ್ರಾಂಚಸ್ಗೆ, ಗಿಡದ ಎಳೆಗೆ ಇದಕ್ಕೆ ನಾವು ಹಾಕ್ಬೇಕಂತ ಇಲ್ಲ. ಹಾಗೆ ಆಚಾರ್ಯ ಹೇಳ್ತಾರೆ, ನಾವು ಅದೇ ರೀತಿ ಕೃಷ್ಣನನ್ನು ನಾವು ಇದು ಮಾಡಿದ್ರೆ ನಮ್ಮ ಜೀವನ ಅಂದ್ರೆ ಉಳಿದೆಲ್ಲ ಬರ್ತದಂತೆ. ಹೇಗೆ ಅಂದ್ರೆ ವೇದ ಅಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು, ತಾತ್ವಿಕ ಮತ್ತು ಕಾಮ್ಯಕರ್ಮ ಬರುವ ಫಲಗಳು ಕಳೆದುಕೊಳ್ಳಬೇಕಾಗಿಲ್ಲ. ಇದರಲ್ಲಿ ಬರುವ ಫಲಗಳೆಲ್ಲ ಇದರಲ್ಲಿ ಉಂಟಂತೆ. ಹಾಗಾಗಿ ನಾವು
ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕಂತ ಆಚಾರ್ಯರು ಹೇಳ್ತಾರೆ. ನಿಮ್ಮಲ್ಲಿ ಎಲ್ಲರ ಹತ್ರ ನಂದು ವಿನಂತಿ ಅಂತ ಅಂದ್ರೆ, ಒಂದು ದಿವಸದಲ್ಲಿ 2 ಗಂಟೆ ಜಪ ಮಾಡಿ. ಈ ಜಪ ಮಾಡಿದ ಮೇಲೆ ನಿಮ್ಗೆ ಎಂತ ಆಗ್ತದೆ ಅಂದ್ರೆ, ನೀವೇ ಅನುಭವಿಸ್ತೀರಾ ಆ ಸುಖವನ್ನು. ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ ಪದೇ ಪದೇ, ಯಾಕಂದ್ರೆ ಈ ಮಾರ್ಗವನ್ನು ನಾನು ಅನುಸರಿಸಿದ್ದೇನೆ. ಹೇಗೆಂದ್ರೆ ಈಗ ಹೇಗಂದ್ರೆ ಆಚಾರ್ಯರು ಹೇಳ್ತಾರೆ, ಈಗ ಒಬ್ಬ ಬರ್ತಾನೆ, ಒಬ್ಬನ ಹತ್ರ ಕೇಳ್ತಾನೆ, ನನಗೆ 1 ಲಕ್ಷ ಕೊಡು. ಸಪೋಸ್ ಅವನ ಹತ್ರ ಇರುವುದು ಒಂದು 50,000, ಅವನಿಗೆ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದೇ ರೀತಿ ನಾನು ಈ ಒಂದು 16 ಸುತ್ತು ಮಾಡಿ ನನ್ನ ಅನುಭವ ನಾನು ಹೇಳ್ತಾ ಇದ್ದೇನೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಿಮ್ಗೆ 16 ಸುತ್ತು ಮಾಡುವಾಗ. ಅದು ನಿಮ್ಗೆ ಆನಂದ ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಇದು ದಿವ್ಯವಾದದ್ದು, ಟ್ರಾನ್ಸೆಂಡೆಂಟಲ್, ಕೃಷ್ಣನ ಡೈರೆಕ್ಟ್ ಗೋಲೋಕದಿಂದ ಬರುವಂತ ವಾಣಿ. ಹಾಗಾಗಿ ಎಲ್ಲರೂ ಇದನ್ನು ಮಾಡಿದ ಮೇಲೆ ನಿಮ್ಗೆ ಇದೆಲ್ಲ ಅನುಭವ ಆಗ್ತದೆ, ಮತ್ತೆ ಎಲ್ಲವೂ ನಿಮ್ಗೆ ಇದ್ದಾಗೆ ಅರ್ಥ ಆಗ್ತದೆ. ಈಗ ಸಮ್ಮರಿ 8ನೇ ಅಧ್ಯಾಯದು. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ದುಃಖಾಲಯಂ ಅಶಾಶ್ವತಂ, ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಪರಸ್ತಸ್ಮಾತು ಭಾವೋ ಅನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮೋನ್ನತ ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ. ಎಸ್, ಈಗ ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ ನಿಮಗೆ ಕೇಳ್ಬಹುದು. ಯಾರ್ದಾದ್ರು ಪ್ರಶ್ನೆ ಇದ್ರೆ ಈಗ ಕೇಳ್ಬಹುದು. ಕರೆಕ್ಟ್ ಟೈಮಿಗೆ ಮುಗಿಸಿದೆ, 8 ಗಂಟೆಗೆ ಮುಗಿಸಿದೆ, ಕರೆಕ್ಟ್ ಟೈಮಿಗೆ. ಇದು ಪ್ರಶ್ನೆ ಕೇಳಬಹುದಾ? ಇದು ಹೇಳಿ ಹೇಳಿ ಮಾತಾಜಿ. 1 ನಿಮಿಷ, ಎಲ್ಲೋ ಮೊದ್ಲಿಂದ ಬರ್ಕೊಂಡಿದ್ದೆ. ಈಗ ಮೊದ್ಲು ನೀವು ಹೇಳಿದಾಗ ಗುರು ಅಂದ್ರೆ 4 ಸಂಪ್ರದಾಯದಲ್ಲಿ ಬಂದಿರ್ಬೇಕು ಅಂತ ಹೇಳಿದ್ರಿ. ಹೌದೌದು. ಅಂದ್ರೆ 4 ಸಂಪ್ರದಾಯ ಅಂತಂದ್ರೆ ನೀವು ಹೇಳ್ತಾ ಇರೋದು ಯಾವ್ದನ್ನ ರೆಫರ್ ಮಾಡ್ತಾ ಇದ್ದೀರಾ? 4 ಸಂಪ್ರದಾಯ ಅಂದ್ರೆ ಬ್ರಹ್ಮ ಮಧ್ವ ಸಂಪ್ರದಾಯ, ಬ್ರಹ್ಮ ಮಧ್ವ ಸಂಪ್ರದಾಯ. ಅದು ಬರ್ಕೋತೀನಿ. ಹೇಳಿದ್ರಿ ಅನ್ಸುತ್ತೆ ಇದು ಮುಂಚೆನೂ ಒಂದ್ಸರಿ. ಸೆಕೆಂಡ್ ಒನ್ ಸ್ತ್ರೀ ಸಂಪ್ರದಾಯ, ಲಕ್ಷ್ಮೀ ಸಂಪ್ರದಾಯ. ಮತ್ತೆ ಥರ್ಡ್ ಒನ್ ರುದ್ರ ಸಂಪ್ರದಾಯ. ಮತ್ತೆ ಫೋರ್ತ್ ಒನ್ ಕುಮಾರ ಸಂಪ್ರದಾಯ. ನಾವೀಗ ಬ್ರಹ್ಮ ಮಧ್ವ ಸಂಪ್ರದಾಯದಲ್ಲಿ ಬರ್ತೇವೆ. ಅದರದ್ದು ಮಧ್ವಾಚಾರ್ಯ ಆಚಾರ್ಯರು. ಮತ್ತೆ ಸೆಕೆಂಡ್ ಇದು ಶ್ರೀ ಸಂಪ್ರದಾಯದಲ್ಲಿ, ಲಕ್ಷ್ಮೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು. ಈಗ ತಿರುಪತಿ, ಶ್ರೀರಂಗಂ, ಕಾಂಚೀಪುರಂ ಅವರು. ಮತ್ತೆ ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ, ಅದು ಗುಜರಾತ್ ಅಲ್ಲಿ ಉಂಟು. ಮತ್ತೆ ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕ ಆಚಾರ್ಯ, ಅವರು ರಾಜಸ್ಥಾನದಲ್ಲಿ ಇದ್ದಾರೆ. ಇದು 4 ಸಂಪ್ರದಾಯ. ಅದರಲ್ಲಿ ಬಂದವರೇ ಅಥಾರಿಟಿ, ಅವರು ಅಥೆಂಟಿಕೇಟ್, ಯಾಕಂದ್ರೆ ಶಾಸ್ತ್ರದಲ್ಲಿ ಉಂಟು. ಆ 4ರಿಂದ ಯಾವ್ದಾದ್ರು ನೀವು ಅದು ರೈಟ್ ಚೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ಸ್. ಇದೊಂದು ಕ್ಲಾರಿಫಿಕೇಶನ್. ಗುರುಗಳೇ, ಯಜ್ಞ ದೇಹದಲ್ಲಿ ವಾಸಿಸುವುದು ಹೇಗೆ ಅಂತ ಇದೆಯಲ್ಲ, ಹಾಗಂದ್ರೆ ಏನು? ದೇಹದಲ್ಲಿ ವಾಸಿಸುವುದು ಹೇಗೆ ಯಜ್ಞ ಅಂತ ಬಂತಲ್ಲ, ಅದು ದೇಹದಲ್ಲಿ ವಾಸಿಸುವುದು ಹೇಗೆ ಅಂದ್ರೆ ಏನು? ದೇಹದಲ್ಲಿ ವಾಸಿಸುವುದು ಹೇಗಂದ್ರೆ ನೋಡಿ, ಇಲ್ಲಿ ಎಂತಂದ್ರೆ ನಮ್ದಿಗೆ ನಾವು ತಿನ್ನುವಾಗ ನೋಡಿ, ಇಲ್ಲಿ ಒಂದು ನಿಮಿಷ ನಾನು ಹೇಳ್ತೇನೆ. ಎಷ್ಟನೇ ಶ್ಲೋಕ? ಅಧ್ಯಾಯ 8. ಮಧುಸೂದನ ದೇಹದಲ್ಲಿ ವಾಸಿಸುವುದು ಹೇಗೆ ಭಕ್ತಿ ಅಂದ್ರೆ ನಮ್ದು ಡೈಜೆಸ್ಟ್ ಆಗ್ತದಲ್ಲ, ಗೊತ್ತಾಯ್ತಾ ಮಾತಾಜಿ? ನಾವು ತಿನ್ನುವಾಗ ಆ ಡೈಜೆಸ್ಟ್ ಆಗುದು ಆ ಕೃಷ್ಣನಿಂದ, ಗೊತ್ತಾಯ್ತಾ? ಇಲ್ಲಿ ಭಾವಾರ್ಥದಲ್ಲಿ ಉಂಟು. ಅದೀಗ ನಾನು ಡೀಟೇಲ್ ಆಗಿ 1 ನಿಮಿಷ. ದೇಹದಲ್ಲಿ ಭಗವಂತ ವಾಸಿಸುತ್ತಾನೆ. 1 ನಿಮಿಷ. ಯಜ್ಞ ಮಾಡೋ ಇಬ್ಬರು ಮಾಡೋದು. ಗುರುಗಳೇ, ಇದು 8.2 ಅಲ್ಲಿ. ಹೌದು, 8.2 ಅಲ್ಲಿ. ಹೌದು, 2 ಅಲ್ಲಿ ಉಂಟು ಅಲ್ವಾ? 2 ಅಲ್ಲಿ. ದೋಷ. ಈಗ ನನ್ನ ಮನುಷ್ಯನ ಬಟ್ಟೆ ಇರ್ಬೇಕಾ ಎಲ್ಲ ಮಾಡ್ತಾ ಇಲ್ಲ.
ಅದು ಮಾತಾಜಿ ನಿಮ್ಗೆ ಮತ್ತೆ ಹೇಳ್ತೇನೆ, ಅದು ಮೋಸ್ಟ್ ಪ್ರಾಬ್ಲಿ ಅದೇ, ಯಾಕಂದ್ರೆ ನಾನು ಅದನ್ನು ಓದಿದೆ ಈಗ. ನಿಮಿಷ ಇಂಗ್ಲಿಷ್ ನಿಮ್ಗೆ ಮತ್ತೆ ತಿಳಿಸ್ತೇನೆ ಮಾತಾಜಿ, ಅದು ಮೋಸ್ಟ್ ಪ್ರಾಬ್ಲಿ ಅದೇ. ಓಕೆ, ಪರವಾಗಿಲ್ಲ. ಮತ್ತೆ ನೀವು ಗಿಳಿದ್ ಹೇಳಿದ್ರಲ್ಲ, ಆ ಗಿಳಿ ಕತ್ತೆ ಸಿಕ್ದಾಗ್ಲೂ ಕೃಷ್ಣ ಅಂತಾನೆ ಅಂದಿದ್ರೆ ಅದಕ್ಕೆ ಮುಕ್ತಿ ಸಿಕ್ತಿತ್ತು ಅಂತ. ಡೆಫಿನೆಟ್. ಆದ್ರೆ ಇಸ್ಕಕ್ ಬಂದಾಗ ಅದು ಬರೀ ಕಿರ್ಚ್ಕೊಳಕ್ ಸ್ಟಾರ್ಟ್ ಮಾಡ್ತು. ಹೌದು. ಅದಕ್ಕೆ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ, ಎಷ್ಟು ಟ್ರೈನಿಂಗ್ ಕೊಟ್ಟರು ಕೂಡ ಅದು ಹೇಗಂದ್ರೆ ಮತ್ತೆ ಅದರ ನಿಜ ಸ್ವರೂಪಕ್ಕೆ ಹೋಗ್ತದೆ. ಸರಿ. ಮತ್ತೆ ನಮ್ಮ ಧರ್ಮ ಕೃಷ್ಣನ ಸೇವೆ ಮಾಡೋದು ಅಂದ್ರೆ, ಕೃಷ್ಣನ ಸೇವೆ ಮಾಡೋದು ಅಂದ್ರೆ ಬರೀ ಧ್ಯಾನ ಮಾಡೋದು ಅಂತನ? ಇಲ್ಲಪ್ಪ, ಧ್ಯಾನ ಅಲ್ಲ ನೋಡಿ, ಧ್ಯಾನ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಧ್ಯಾನಕ್ಕೆ ಹೋಗ್ಬೇಡಿ. ನಾವು ಮಂತ್ರ ನಾಮ ಸಂಕೀರ್ತನ ಮಾಡ್ಬೇಕು ಕಲಿಯುಗದಲ್ಲಿ. ಧ್ಯಾನಕ್ಕೆ ಹೋಗ್ಬೇಡಿ. ಅದೇ ಧ್ಯಾನ ಅಂದ್ರೆ ಇವಾಗ ಹರೇ ಕೃಷ್ಣ ಜಪ ಮಾಡೋದು. ಜಪ ಮಾಡುದು. ಹೌದು. ಅದ್ ಮಾಡಿದ್ರೆ ಕೃಷ್ಣನ ಸೇವೆ ಆಗುತ್ತೆ ಅಂತನ? ಹೌದು. ಅದು ಮಾಡಿ ನಾವು ಎಂತ ಅಂದ್ರೆ ಯಾವುದೇ ಕೆಲಸ ಮಾಡ್ಬಹುದು. ಈಗ ಹೇಗಂದ್ರೆ ನೀವು ಯಾವುದೇ ಕೆಲಸ ಮಾಡಿ, ಆದ್ರೆ ಸೆಂಟರ್ ಅಲ್ಲಿ ಕೃಷ್ಣ ನೀಡಿ. ಹೇಗಂದ್ರೆ ನೀವೀಗ ಡ್ಯೂಟಿಫುಲ್ ಯಾವ್ದಾದ್ರು ಕೆಲಸ ಮಾಡ್ತೀರಿ, ನೀವು ಡ್ಯೂಟಿಫುಲ್ ಕೆಲಸ ಮಾಡಿ, ಆದ್ರೆ ಕೃಷ್ಣ ನಿಮ್ಮ ಎಂತ ಹೇಳುದು, ನಿಮ್ಮ ಲೈಫ್ ಅಲ್ಲಿ ಅವ ಸೆಂಟರ್ ಅಲ್ಲಿ ಇರ್ಬೇಕು. ಓಕೆ, ಥ್ಯಾಂಕ್ ಯು ಗುರೂಜಿ. ಓಕೆ. ಇದೇ ಇದ್ರಲ್ಲಿ ಗುರುಗಳೇ ಹೇಳಿ 8.2 ಇವ್ರು ಅದೇ ಹೇಳಿದ್ರಲ್ಲ, ಅದ್ರಲ್ಲೇ ನೀವು ಮುಕ್ತಿ ಅಂತ ಹೇಳಿದ್ರಿ. ಈಗ ಭೌತಿಕ ಶರೀರದಿಂದ ಮುಕ್ತಿ ಪಡೆದು ಯಾವ ಶರೀರ? ಆಧ್ಯಾತ್ಮಿಕ ಶರೀರ. ಹೌದಾ? ಅಂದ್ರೆ ಅದ್ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ತೀರಾ? ಅಂದ್ರೆ ಅದೇ ಪಾಯಿಂಟ್ ಗೆ ಕನೆಕ್ಟ್ ಇದ್ದಿದ್ರಿಂದ ಇಲ್ಲ ಕೇಳಿದೆ ನನ್ನ. ಅದೆಂತಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಎಲ್ಲರಿಗೂ ಲಿಬರೇಷನ್, ಮುಕ್ತಿ ಬೇಕಂತ ಉಂಟು ಎಲ್ಲರಿಗೂ. ಆದ್ರೆ ಹೇಗಂದ್ರೆ ನಮ್ಗೆ ಆ ಮುಕ್ತಿ ಯಾಕೆ ಸಿಗುದಿಲ್ಲ ಅಂದ್ರೆ, ನಾವು ಇಂದ್ರಿಯ ವಿಷಯದಲ್ಲಿ ತಲ್ಲೀನರಾಗಿದ್ದೇವೆ. ನಾವು ಇಂದ್ರಿಯ ವಿಷಯವನ್ನು ಬಿಟ್ಟು ನಮ್ಮ ಇಂದ್ರಿಯವನ್ನು ಕೃಷ್ಣನಿಗೆ ಕೇಂದ್ರೀಕರಿಸಿದ್ರೆ ಆಗ ನಾವು ಮುಕ್ತಿಗೆ ಎಲಿಜಿಬಲ್ ಅಂತ ಆಚಾರ್ಯ ಹೇಳ್ತಾರೆ. ಲಿಬರೇಷನ್ಗೆ ಎಲಿಜಿಬಿಲಿಟಿ ಬೇಕಲ್ಲ? ಎಲಿಜಿಬಿಲಿಟಿ. ಆಮೇಲೆ ಆಧ್ಯಾತ್ಮಿಕ ಶರೀರ ಪಡೆಯುವುದು ಅಂತಂದ್ರೆ ಎಲಿಜಿಬಿಲಿಟಿ ಪಡೆದಾದ್ಮೇಲೆ, ಮುಕ್ತಿ ಪಡೆದಾದ್ಮೇಲೆ ಆಧ್ಯಾತ್ಮಿಕ ಶರೀರ ಅಂತ. ಅವರು ಈಗ ಎಂತಂದ್ರೆ ನೋಡಿ, ನಿರಾಕಾರಿವಾದಿಯವರು ಅವ್ರು ಎಂತ ಹೇಳುದಂದ್ರೆ, ನಾವು ಮತ್ತೆ ಎಂತಂದ್ರೆ ಮತ್ತೆ ನಮ್ಗೆ ಮುಕ್ತಿ ಪಡೆದ ಮೇಲೆ ನಮಗೆ ಮತ್ತೆ ಇಲ್ಲ ಅಂತ. ಅದು ಆಚಾರ್ಯ ಹೇಳ್ತಾರೆ, ಹೀಗೆ ಹೇಗಂದ್ರೆ ಆತ್ಮವು ಯಾವಾಗ್ಲೂ ಆಕ್ಟಿವ್ ಅಂತೆ. ಇಲ್ಲಿ ನಮ್ಗೆ ಭೌತಿಕ ಶರೀರ ಉಂಟು, ನಾವು ಕೃಷ್ಣ ಲೋಕ ಹೋದ ಮೇಲೆ ನಮ್ಗೆ ಆಧ್ಯಾತ್ಮಿಕ ಶರೀರ ಸಿಗ್ತದಂತೆ. ಗೊತ್ತಾಯ್ತಾ? ಹಾಗೆ. ಗುರುಜಿ, ಬ್ರಹ್ಮನ ಬಗ್ಗೆ ಹೇಳಿ. ಅದೇ ಬ್ರಹ್ಮನಿಗೆ 100 years ಆದ್ಮೇಲೆ ಪ್ರಳಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಬ್ರಹ್ಮನ ಕಾಲದ ಬಗ್ಗೆ ಹೇಳಿ ಗುರುಜಿ. ಕಾಲದ ಬಗ್ಗೆ ನಾನು ನಿಮ್ಗೆ ಅದು 3rd 4th ಚಾಪ್ಟರ್ ಅಲ್ಲಿ ಒಂದು ಇದು ಕೊಟ್ಟಿದ್ದೇನೆ, ಸ್ಲೈಡ್ ಕೊಟ್ಟಿದ್ದೇನೆ. ಅದರಲ್ಲಿ ಅಂದ್ರೆ ಡೀಟೇಲ್ ಆಗಿ ಉಂಟು ಮಾತಾಜಿ, ಎಲ್ಲ ಡೇ ಅಂಡ್ ನೈಟ್ ಹತ್ರ ಎಲ್ಲ ಉಂಟು. ಅಂದ್ರೆ ನೋಡಿ, ನಿಮ್ಗೆ ರಫ್ ಆಗಿ ಹೇಳ್ಬೋದು, 4 ಯುಗ ಸೇರಿ ಒಂದು ದಿವ್ಯ ಯುಗ, ಈ 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ, 14 ಮನ್ವಂತರ ಸೇರಿ ಒಂದು ಕಲ್ಪ. ಅದು ಬ್ರಹ್ಮನ ಡೇ. ಅದೇ ಹಾಗೆ ಬ್ರಹ್ಮನ ನೈಟ್ ಕೂಡ ಉಂಟು. ಆ ಡೇ ಆಗುವಾಗ ಪಾರ್ಷಿಯಲ್ ಡಿವಾಸ್ಟ್ರೇಷನ್ ಆಗ್ತದೆ, ಗೊತ್ತಾಯ್ತಾ? ಮತ್ತೆ ನೈಟ್ ಆಗುವಾಗ ವಾಪಸ್, ಬೆಳಿಗ್ಗೆ ಆಗುವಾಗ ನೈಟ್ ಆಗಿ ವಾಪಸ್ ಆಗುವ ವಾಪಸ್ ಕ್ರಿಯೇಷನ್ ಆಗ್ತದೆ, ಆ ತರ. ಗೊತ್ತಾಯ್ತಾ? ಇದು ಹೇಗೆಂದ್ರೆ ಆಗ ಬ್ರಹ್ಮ ಇರ್ತಾನೆ, ಮತ್ತೆ ಅಂತದ್ದು ಬ್ರಹ್ಮ 100 ವರ್ಷ ಬದುಕ್ತಾನೆ. 100 ವರ್ಷ ಆಗುವಾಗ ಫುಲ್ ಡಿವಾಸ್ಟ್ರೇಷನ್ ಆಗ್ತದೆ, ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣುನ ಒಳಗೆ ಹೋಗ್ತಾನೆ ಅಂತ ಅಲ್ಲಿ ಉಲ್ಲೇಖ ಉಂಟು. ಅದು ಇದು ಮನ್ವಂತರ ಆದ್ಮೇಲೆ ದಿವ್ಯ ಯುಗ ಅಂದ್ರೆ ಮನ್ವಂತರ. ಫಸ್ಟಿಗೆ ಈ 4 ಯುಗ ಸೇರಿ ಒಂದು ದಿವ್ಯ ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಸೇರಿ ಒಂದು ದಿವ್ಯ ಯುಗ. ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಅಂತದ್ದು 14 ಮನ್ವಂತರ ಸೇರಿ ಒಂದು ಕಲ್ಪ. ಅದು ಬ್ರಹ್ಮನ ಒಂದು ಕಲ್ಪ, ಅದು ಬ್ರಹ್ಮನ ರಾತ್ರಿ ದಿನ. ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಅಲ್ಲ, ಎಷ್ಟು ಮನ್ವಂತರ? 14 ಮನ್ವಂತರ. 14 ಮನ್ವಂತರ. ಅದು ಒಂದು ಕಲ್ಪ, ಅದು ಬ್ರಹ್ಮನ ದಿನ. ಆದ್ರೆ ಅಷ್ಟೇ ರಾತ್ರಿ ಕೂಡ ಉಂಟಂತೆ. ಅಂದ್ರೆ 14 ಮನ್ವಂತರ ಒಂದು ದಿನ ಇದು ಬರೀ ಹಗಲು ರಾತ್ರಿ ಆತರ?
ಹಗಲು ಬೇರೆ ರಾತ್ರಿ ಬೇರೆ ಅಂತದ್ದು. ಅಂದ್ರೆ ನೀವು ಹೇಳೋದು 4 ಯುಗ ಸೇರಿದ್ರೆ ಒಂದು ದಿವ್ಯ ದಿವ್ಯ ಯುಗ. ಹೌದೌದು, ದಿವ್ಯ ಯುಗ. ಆ ತರದ್ದು 71 ದಿವ್ಯ ಯುಗ ಸೇರಿದ್ರೆ ಒಂದು ಮನ್ವಂತರ. ಆ ತರದ್ದು 14 ಮನ್ವಂತರ ಸೇರಿದ್ರೆ ಒಂದು ಕಲ್ಪ. ಅದು ಬ್ರಹ್ಮನ ಒಂದು ದಿನ, ಹಾಗೆ ರಾತ್ರಿ ಒಂದು ಡೇ ಆಗುತ್ತೆ. ನೆಕ್ಸ್ಟ್ ಅಗೇನ್ ಸೇಮ್ ಫಾರ್ ದ ಒಂದು ನೈಟ್. ರಾತ್ರಿ ತುಂಬಾ ಇತ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಗುರುಜಿ. ಯಾವುದು ಬ್ರಹ್ಮಂದು ಹರೇ ಕೃಷ್ಣ. ಎಲ್ಲರೂ ಡಿಸಿಪ್ಲಿನ್ ಒಂದು ಮೇಂಟೈನ್ ಮಾಡಿ. ಎಲ್ಲರೂ ಒಬ್ಬೊಬ್ಬರಾಗಿ ಪ್ರಶ್ನೆ ಕೇಳಿ. ಓಕೆ, ಕೇಳಿ ಸರ್. ಬ್ರಹ್ಮನಿಗೆ 50 ಅಂತದ್ದು ನಮ್ಮ ಇಯರ್ ಅಲ್ಲ ಅಂತ ಎಂತ ಹೇಳುದು, ಆ ಯುಗಗಳ ಪ್ರಕಾರ 50 ಏಜ್ ಆಗಿದೆ. 50 ಅಂದ್ರೆ ನಮ್ಮ ಏಜ್ ಪ್ರಕಾರ ಅಲ್ಲ, ಇನ್ನು ಹಾಫ್ ಉಂಟಂತ ಬ್ರಹ್ಮನ ಏಜ್ ಪ್ರಕಾರ. ಹೌದು, ಬ್ರಹ್ಮನ ಏಜ್ ಪ್ರಕಾರ ಅವನಿಗೆ 50 ಇಯರ್ಸ್ ಆಗಿದೆ. ನಮ್ಮ ಏಜ್ ಪ್ರಕಾರ ಅಲ್ಲ. ನಮ್ದು ಅಂದ್ರೆ ಬ್ರಹ್ಮಂದು ಎಂತ ಹೇಳುದು, 1 ಸೆಕೆಂಡ್ ಈಸ್ ಈಕ್ವಲ್ ಟು ನಮ್ದು 1 ಲಕ್ಷ ವರ್ಷ. ಗೊತ್ತಾಯ್ತಾ? ಆದ್ರೆ ಗುರುಗಳ ಇದ್ರಲ್ಲಿ ಈಗ ಒಂದು ಕಲ್ಪ ಅಂತ ಏನ್ ಹೇಳ್ತೀವೋ, 14 ಮನ್ವಂತರ ಅಂದ್ರೆ ಈಗ 28 ಮನ್ವಂತರ ಅಂದ್ರೆ ಒಂದು ದಿನನಾ? ಅಲ್ಲ, ಬ್ರಹ್ಮನ ಒಂದು ದಿನ, ಬ್ರಹ್ಮನ ದಿನ ಮತ್ತೆ ರಾತ್ರಿ ಎಲ್ಲ ಸೇರಿ ಒಂದು ದಿನ, ಒಂದು ಕಲ್ಪ. ಒನ್ ಡೇ ಇನ್ ದ ಸೆನ್ಸ್ ಒನ್ ಹಗಲು ಮತ್ತೆ ಒಂದು ರಾತ್ರಿ, ಅದು ಸೇರಿದ್ರೆ ಒನ್ ಡೇ ಅಲ್ವಾ? ಇಟ್ಸ್ ನಾಟ್ ಲೈಕ್ ಅಂದ್ರೆ ಒಂದು ದಿನ ಅಂದ್ರೆ ಹಗಲು ರಾತ್ರಿ ಎರಡು ಸೇರಿ. ಕಲ್ಪ ಅಂತಂದ್ರೆ ನೀವ್ ಹೇಳ್ತಾ ಇರೋದು ಒಂದು ಕಲ್ಪ ಅಂದ್ರೆ ಲೈಕ್ 12 hours ಅನ್ನೋ ತರ. ಅದು ನನಗೆ 12 hours. ಒಂದು ಕಲ್ಪ ಅಂದ್ರೆ 12 hours ಅಂತ ಹೇಳ್ತಾ ಇದ್ದೀರಾ? ಇನ್ನ ನೆಕ್ಸ್ಟ್ ಫಾರ್ 12 hours ಅಗೇನ್ ಒನ್ ಕಲ್ಪ ಹ್ಯಾಸ್ ಟು ಕಮ್ ಅಂತ. ಹಾಗಾದ್ರೆ ಇಲ್ಲಿವರೆಗೂ 4 ಯುಗ 50 ವರ್ಷ ಬ್ರಹ್ಮನಿಗಾಗಿದೆ ಅಂದ್ರೆ 4 ಯುಗ ಅಂದ್ರೆ ಸೇಮ್ ರಿಪೀಟ್ ಆಗಿದ್ಯಾ? ಲೈಕ್ ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ ಏನಿದೆ ರಿಪೀಟ್ ಆಗ್ತಾನೆ ಇದೆ ಅಂತ ಅರ್ಥನಾ? ಓಕೆ. ನಮಸ್ತೆ ಗುರುಜಿ. ನಮಸ್ತೆ. ಸುಚರಿತಾ ಅಂತ. ಅದೇ ನೀವು ಇಂಪಾರ್ಟೆಂಟ್ 18 ಶ್ಲೋಕ ಹೇಳ್ತೀನಿ ಅಂದಿದ್ರಲ್ಲ, ಅದು ಕಳಿಸ್ತೀರಾ ಗುರುಜಿ? ಯಾವ್ದು ಇಂಪಾರ್ಟೆಂಟ್ ಮಾತಾಜಿ? ಅಲ್ಲ, 18 ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿದ್ರೆ. ಅಲ್ಲ, ಹಾಗೆ ಹೇಳಿದಲ್ಲ ನಾನು. ಎಂತ ಹೇಳಿದ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕಸ್ ಉಂಟು. ಒಂದೊಂದು ಹಾಗೆ ಇಲ್ಲ ಅಂದ್ರೆ ಒಂದೊಂದು ಚಾಪ್ಟರ್ ಅಲ್ಲಿ ತುಂಬಾ ಶ್ಲೋಕಸ್ ಇಂಪಾರ್ಟೆಂಟ್ ಉಂಟು. ನಾ ಹೇಳಿದ್ದು 18 ಚಾಪ್ಟರ್ ಆಗುವಾಗ ನಾವು ಒಂದು ಕ್ವಶನ್ ಕೊಡ್ತೇವೆ, ಒಂದೊಂದು ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಕೊಡ್ತೇವೆ ಅಂತ ಹೇಳಿದ್ದು ನಾನು ಕ್ವಿಜ್ ಇದಕ್ಕೆ ಫೈನಲ್ಗೆ. ಆ ತರ ಹೇಳಿದ್ದು, ಸ್ವಲ್ಪ ಮಿಸ್ ಕಮ್ಯುನಿಕೇಶನ್. ಮತ್ತೆ ಒಂದು ಮಾತಾಜಿ ಅದು ಪ್ರಶ್ನೆ ಕೇಳಿದ್ರಲ್ಲ, ಯಜ್ಞ ಎಂತ ಯಜ್ಞದ ಯಾವ್ದೊಂದು ಪ್ರಶ್ನೆ ಕೇಳಿದ್ರಲ್ಲ, ಅದು ಯಜ್ಞ ದೇಹದಲ್ಲಿ ವಾಸಿಸುವುದು ಹೇಗೆ ಅಂತ. ಓಕೆ, ಅದನ್ನ ನನಗೆ ಮೆಸೇಜ್ ಹಾಕಿ ಮಾತಾಜಿ ನನ್ನ ನಂಬರಿಗೆ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ ಮಾತಾಜಿ. ನಿಮ್ ನಂಬರ್ ಗ್ರೂಪ್ ಅಲ್ಲಿ ಇದೆಯಾ ಗುರೂಜಿ? ಅದೇ ನನ್ನ ಗ್ರೂಪ್ ಅಡ್ಮಿನ್ ನಾನೇ. 9535 75 244. ಅದಕ್ಕೆ ಮೆಸೇಜ್ ಹಾಕಿ, ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ಹೇಳಿದ್ರಲ್ಲ ಈಗ ಯಜ್ಞ ದೇಹದಲ್ಲಿ ವಾಸಿಸುವುದು ಹೇಗೆ ಅಂದ್ರೆ ಯಾವ ರೂಪದಲ್ಲಿ ಅಂತನ, ಜಠರಾಗ್ನಿ ಆತರ ಅಂತನ ಅಥವಾ ಏನು? ಯಾವ ತರ ಅವ್ರು ಗೊತ್ತಿಲ್ಲ ಅವ್ರು ಎಂತ ಅಂತ, ಅವ್ರು ಹಾಕ್ಲಿ. ಮತ್ತೆ ನಾನು ಅಲ್ಲ, ನಮಗೂ ತಿಳ್ಕೊಂಡಂಗ ಆಗತ್ತೆ ನೀವು ನಾಳೆ ತಿಳಿಸಿದ್ರೆ ಅಲ್ವಾ? ದೇಹದಲ್ಲಿ ಯಾವ ರೂಪದಲ್ಲಿ ಇರುತ್ತೆ ಅಂತನ. ಯಜ್ಞ ಅಂದ್ರೆ ಈಗ ನಾವು ಬೆಂಕಿ ಇದು ಏನು ಯಾರು ಬೆಂಕಿ ಏನ್ ಹೇಳ್ತಾರೆ ಅಲ್ವಾ? ಅಲ್ಲ, ಅದೇ ರೂಪ ಅಂತ ಕೇಳ್ತಿದಾರ ಏನು ಅಂತ ಅವ್ರಿಗೆ. ಅವ್ರದ್ದು ಪ್ರಶ್ನೆ ಕೇಳಲಿ, ನಾವು ಸಿಗ್ಲಿ ಮತ್ತೆ ನಾವು ಅದಕ್ಕೆ ಹೇಳುವ ಮಾತಾಜಿ. ಓಕೆ, ಬೇರೆ ಯಾರ್ದು? ಸತ್ಯನಾರಾಯಣ ಅವರೇ ನಮಸ್ತೆ. ಸತ್ಯನಾರಾಯಣ ನಾನೇ ಗುರುಜಿ. ನಮಸ್ತೆ. ಇಷ್ಟೊತ್ತು ಎಲ್ಲರೂ ಗೊಂದಲದಲ್ಲಿದ್ರು.
ಕಲ್ಪ ಅಂದ್ರೆ ಏನು, ಯುಗ ಅಂದ್ರೆ ಏನು, ಕ್ಲಾರಿಟಿ ಆಗಿ ಹೇಳ್ತೀನಿ. ಒಂದ್ಸಲ ನಾನು ಬರ್ಕೊಂಡ್ಬಿಡ್ತೀನಿ ಎಲ್ಲ ಹೇಳ್ಬಿಡ್ತೀನಿ. ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲಾ ಸೇರಿ 43,000 ವರ್ಷಗಳಾಗುತ್ತೆ. ಇದಕ್ಕೆ ಒಂದು ಮಹಾಯುಗ. ಮತ್ತೆ 4 ಮಹಾಯುಗಗಳಿಂದ ಒಂದು ಕಲ್ಪ, ಮತ್ತೆ 4 ಕಲ್ಪಗಳಿಂದ ಒಂದು ಚತುರ್ಯುಗ, 71 ಚತುರ್ಯುಗಗಳಿಂದ ಒಂದು ಮನು, ಮನ್ವಂತರ ಅಲ್ಲ ಅದಕ್ಕೆ ಮನು, ಮತ್ತು 14 ಮನ್ವಂತರಗಳಿಂದ ಬ್ರಹ್ಮನಿಗೆ ಕೇಳಿಸ್ತಾ? ಸರ್ ಯಾರು ಮ್ಯೂಟ್ ಮಾಡಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಎಸ್. ಈಗ ಯಾರಿಗೆಲ್ಲ ಮಾತಾಡ್ಲಿಕ್ಕೆ ಉಂಟು ಅವರು ಅನ್ಮ್ಯೂಟ್ ಮಾಡಿ, ಬಸ್. ಉಳಿದವರೆಲ್ಲ ಮ್ಯೂಟ್ ಅಲ್ಲಿ ಇಡಿ. ಯಾರಿಗೆ ಮಾತಾಡ್ಲಿಕ್ಕೆ ಉಂಟು ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ. ಸತ್ಯನಾರಾಯಣ ಅವರೇ, ನೀವು ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಸತ್ಯನಾರಾಯಣ ಅವರೇ ಅನ್ಮ್ಯೂಟ್ ಮಾಡಿ ಹೇಳ್ತೀನಿ. ಓಕೆ. ಸುಮಾರು ಜನ ಡೌಟ್ ಅಲ್ಲಿ ಇದ್ರೆಲ್ಲ ಕಲ್ಪ ಅಂದ್ರೆ ಏನು, ಯುಗ ಅಂದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದ್ಸಲ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇವೆಲ್ಲ ಸೇರಿ ಒಟ್ಟು 43,20,000 ವರ್ಷಗಳಾಗುತ್ತೆ. ಇದಕ್ಕೆ ಒಂದು ಮಹಾಯುಗ. ಇಂತಹ 4 ಮಹಾಯುಗಗಳಿಂದ ಒಂದು ಕಲ್ಪ. ಇಂತಹ ಸರ್ ಸ್ವಲ್ಪ ಸ್ಲೋ ಆಗಿ ಹೇಳಿ, ನಾನು ಬರ್ಕೊಳ್ತೀನಿ. ಬರ್ಕೊಳ್ಳಿ. ಇದಕ್ಕೆ ಒಂದು ಮಹಾಯುಗ, ಈ 43,20,000 ವರ್ಷಕ್ಕೆ. ಕರೆಕ್ಟಾ? ಮತ್ತೆ 4 ಮಹಾಯುಗಗಳಿಂದ ಒಂದು ಕಲ್ಪ. ಇಲ್ಲ ಸರ್, ನಾನು ಅದು ನಿಮ್ಗೆ ಚಾಟ್ ಹಾಕ್ತೇನೆ ಈಗ. ಚಾಟ್ ನೋಡುವ. ನೀವು ಹೇಳಿದ್ದೆ ನಾನು ಬರ್ಕೊಂಡಿದ್ದೀನಿ. ಅದು ಚಾರ್ಟ್ ಹಾಕಿದ್ರೆ ವಾಸಿ ಅನ್ಸುತ್ತೆ. ಅಂದ್ರೆ ನೀವು ಹೇಳ್ತಾ ಇದ್ರೆ ಬರ್ಕೊಳಕ್ಕೆ ಸ್ವಲ್ಪ ಇದು ನೀವು ವಾಟ್ಸ್ಆಪ್ ಅಲ್ಲಿ. ಒಂದು ನಿಮಿಷ ಹೇಳಿ. 4 ಕಲ್ಪಗಳಿಂದ ಒಂದು ಚತುರ್ಯುಗ, 71 ಚತುರ್ಗಳಿಂದ ಯುಗಗಳಿಂದ ಒಂದು ಮನು ಅಂದ್ರೆ ಮನ್ವಂತರ ಅಂತೀವಿ. ಮತ್ತೆ 14 ಮನ್ವಂತರಗಳಿಂದ ಬ್ರಹ್ಮನಿಗೆ ಒಂದು ದಿನ ಅಂತ ಅವತ್ತು ಹೇಳಿದ್ರು. ಅದನ್ನ ಬರ್ಕೊಂಡಿದ್ದೆ. ಧನ್ಯವಾದ ಸರ್. ಕರೆಕ್ಟ್ ಉಂಟು. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ ಗುರುಜಿ, ನೀವು ಆವಾಗ್ಲೇ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ ಇಂಥವು 14 ಲೋಕಗಳಿರ್ತವೆ. ಆಮೇಲೆ ಸತ್ಯಲೋಕ, ಕೃಷ್ಣನ್ ಲೋಕ ಅಂತ ಹೇಳಿದ್ರಿ. ಎಲ್ಲೋದ್ರೂ ಕೃಷ್ಣ ಹತ್ರಕ್ಕೆ ಬರ್ಲೇಬೇಕು. ಖಂಡಿತನಾ? ಇಲ್ಲ ಎಂತ ಅಂತ ಕೊಡ್ತಾನೆ ಸರ್. ಈಗ ಹೇಗಂದ್ರೆ ಗೋಲೋಕ ಚಾಟಲ್ಲಿ ಹೇಗೆ ಉಂಟಂದ್ರೆ, ಈಗ ಭೂಲೋಕದ ಮೇಲೆ 7 ಲೋಕ ಉಂಟು. ಅದೇ ಬ್ರಹ್ಮಲೋಕದಿಂದ ಸ್ಟಾರ್ಟ್ ಆಗ್ತದೆ. ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪಲೋಕ ಹೀಗೆಲ್ಲ ಉಂಟು. ಅದರ ಕೆಳಗಡೆ 7 ಆತಳ, ವಿತಲ, ತಲತಲ, ಪಾತಲ. ಅದರ ಕೆಳಗೆ ನರಕಲೋಕ ಉಂಟು. ಆಚಾರ್ಯ ಎಂತ ಹೇಳುದಂದ್ರೆ, ಈ ಲೋಕಗಳಿಗೆ ನೀವು ಎಂತಂದ್ರೆ, ಈಗ ಬ್ರಹ್ಮಲೋಕ ಆಗ್ಲಿ, ಆತಲ ಆಗ್ಲಿ, ವಿತಲ, ಪಾತಲ ಇದಕ್ಕೆ ಹೋದ್ರೆ ಅಲ್ಲಿ ನಿಮ್ದು ಲೈಫ್ ಸ್ಪ್ಯಾನ್ ಒಳ್ಳೇದಿರ್ತದೆ. ಆದ್ರೆ ನಿಮ್ಗೆ ಸಾವು ಖಚಿತ. ಆಚಾರ್ಯ ಹೇಳ್ತಾರೆ, ನಮ್ದು ಇಚ್ಛೆ ಎಂತ ಇರ್ಬೇಕಂದ್ರೆ ವೈಕುಂಠ, ಅಯೋಧ್ಯ, ಗೋಲೋಕ ಇಲ್ಲಿ ಹೋದ್ರೆ ಮತ್ತೆ ನೆಕ್ಸ್ಟ್ ನಿಮ್ಗೆ ಜನ್ಮ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಎಂತಂದ್ರೆ, ಈಗ ನೀವು ಬ್ರಹ್ಮಲೋಕಕ್ಕೆ ಹೋದ್ರೆ ನೀವು ತುಂಬಾ ಪುಣ್ಯ ಮಾಡ್ತೀರಿ. ನೀವು ಬ್ರಹ್ಮಲೋಕ ಹೋದ್ರೆ ಅಲ್ಲಿ ನೀವು ಕೋಟಿ ವರ್ಷ ಬದುಕ್ತೀರಿ. ಮತ್ತೆ ಹೇಗಂದ್ರೆ, ಇದೊಂದು ಸಣ್ಣ ಉದಾಹರಣೆ ಉಂಟು. ಸ್ವರ್ಗಲೋಕದಲ್ಲಿ ತುಂಬಾ ಎಲ್ಲ ಚಂದ ಉಂಟು. ಹಾಗಾಗಿ ಅಲ್ಲಿ ಒಬ್ಬ ಹೋಗಿದ್ದಂತೆ. ಅವ ಹೋಗಿ ಎಂತಾಯ್ತಂದ್ರೆ, ಅವ ಇದೇ ದೊಡ್ಡದು ಅಂತ ಹೇಳಿದಂತೆ. ಆಗ ಇನ್ನೊಬ್ಬವನನ್ನು ಹೇಳಿದಂತೆ, ನೀನು ಬ್ರಹ್ಮಲೋಕ ನೋಡ್ಲಿಲ್ಲ ಅಂತ. ಮತ್ತೆ ನೆಕ್ಸ್ಟ್ ಇನ್ನೊಬ್ಬವನನ್ನು ಬ್ರಹ್ಮಲೋಕ ಕೊಂಡೋದಂತೆ. ಬ್ರಹ್ಮಲೋಕ ಸ್ವರ್ಗಲೋಕದ ಎದುರು ಏನ್ ಅಂದ್ರೆ ಅಷ್ಟು ಚಂದ ಉಂಟು ಬ್ರಹ್ಮಲೋಕ. ಮತ್ತೆ ಅವ ಹೇಳಿದ, ಬ್ರಹ್ಮಲೋಕ ಎಷ್ಟು? ಮತ್ತೆ ಅವ ಹೇಳಿದಂತೆ, ನೀನೆಂತ ಬ್ರಹ್ಮಲೋಕ, ಕೃಷ್ಣನ ಲೋಕ ನೋಡು ಅಂತ. ಗೋಲೋಕ ಅಂದ್ರೆ ಹಾಗೆ ಒಂದು ಸ್ಟೆಪ್ಸ್ ಗೊತ್ತಾಯ್ತು ಸರ್. ನಾವೆಂತಂದ್ರೆ ಇಲ್ಲಿ ಎಂತಂದ್ರೆ ನಮ್ಗೆ ಅಂತದ್ದು ಆನಂದ ಬೇಕಂತ ನಾವು ಎಲ್ಲರೂ ನೋಡಿ, ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಭಟ್ನವರಲ್ಲಿ ಎಂತ ಹೇಳುದಂದ್ರೆ, ನೀವು ಈ ಪುಣ್ಯ ಮಾಡಿದ್ರೆ ನೀವು ಸ್ವರ್ಗಲೋಕ ಹೋಗ್ತೀರಾ. ಅದು ಸರಿ, ಪುಣ್ಯ ಮಾಡಿದ್ರೆ ಸ್ವರ್ಗಲೋಕ ಹೋಗ್ತೀರಾ. ಆದ್ರೆ ಮತ್ತೆ ನಿಮ್ಗೆ ಜನ್ಮ ಉಂಟು, ಸಾವು ಉಂಟು. ನಿಮ್ಗೆ ಆದ ಕೂಡಲೇ ಸಾವಾದ ಕೂಡಲೇ ವಾಪಸ್ ಜನ್ಮ ಉಂಟು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಕೃಷ್ಣ ಲೋಕಕ್ಕೆ ಹೋಗುದು ನಾವು ಯಾವಾಗ್ಲೂ ಆಸೆ ಪಡ್ಬೇಕಂತೆ. ಒಮ್ಮೆ ಕೃಷ್ಣ ಲೋಕ ಹೋದ್ರೆ ಮತ್ತೆ ನಮ್ಗೆ ಜನ್ಮ ಇಲ್ಲ. ಅದೇ ಖಂಡಿತ. ಇಲ್ಲದ್ರೆ ಈ ಭೂಲೋಕಕ್ಕಿಂತ ಅದು ಎಷ್ಟೋ ವಾಸಿ ಅಂತೆ. ಸ್ವರ್ಗಲೋಕ, ಬ್ರಹ್ಮಲೋಕ, ಸತ್ಯಲೋಕ, ಜನಲೋಕ, ತಪಲೋಕ, ಮಹರ್ಲೋಕ ಅದೆಲ್ಲ
ತುಂಬಾ ಅಂದ್ರೆ ಇಲ್ಲಿಗಿಂತ 1000 ಪಟ್ಟು ಒಳ್ಳೇದುಂಟಂತೆ, ಗೊತ್ತಾಯ್ತಾ? ಆದ್ರೆ ಅಲ್ಲಿ ಹೋಗಿ ನಾವು ಎಂತ ಅಂದ್ರೆ ನಮ್ದು ವಾಪಸ್ ನಮ್ಮ ಇಂದ್ರಿಯ ಇದನ್ನ ಮಾಡಿದ್ರೆ ಏನ್ ಪ್ರಯೋಜನ ಅಂತ, ಮತ್ತೆ ಸಾವು ಖಚಿತ. ಸಾವು ಖಚಿತ. ಹೌದೌದು, ಖಂಡಿತ. ಹಾಗೆ. ಓಕೆ ಓಕೆ. ನೀವೆಲ್ಲೋದ್ರೂ ಕೃಷ್ಣ ಸನ್ನಿಧಾನಕ್ಕೆ ಬರ್ಬೇಕು ಅಂತ ಹೇಳ್ತೀರಾ? ಕೃಷ್ಣ ಸನ್ನಿಧಾನಕ್ಕೆ ಹೋದ್ರೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಮ್ಗೆ ಬಿಡುಗಡೆ. ಖಂಡಿತ. ಹೌದು. ಧನ್ಯವಾದ ಗುರುಜಿ. ಸರಿ. ನಮಸ್ಕಾರ ಗುರುಜಿ. ನಮಸ್ತೆ ಮಾತಾಜಿ. ಒಂದು ಮನ್ವಂತರ ಅಂದ್ರೆ ಏನ್ ಲೆಕ್ಕ ಬರ್ತದ? ಅಂದ್ರೆ ಅದು ಮನು ಅಂದ್ರೆ ಎಂತ ಹೇಳುದು, ಮನುವಿಂದ ಈ ನಮ್ದು ಎಂತ ಹೇಳುದು ಎಂತ ಈ ಪ್ರೊಜಿನಿ ಸ್ಟಾರ್ಟ್ ಆಗುದಂತೆ. ಹಾಗಾಗಿ ಬೇರೆ ಬೇರೆ ಮನ್ವಂತದಲ್ಲಿ ಬೇರೆ ಬೇರೆ ಇದಿರ್ತದೆ. ಹಾಗಾಗಿ ಅದು ಬ್ರಹ್ಮನ ನಿರ್ದೇಶನದಿಂದ ಮನ್ವಂತರ ಇದೆಲ್ಲ ಆಗುದು. ಹಾಗೆ ಈಗ ಯಾವ ಮನ್ವಂತರ ನಡೀತಾ ಇದೆ? ಈಗ ವಯೋಸ್ವತ ಮನು, ಈಗ ಪ್ರೆಸೆಂಟ್ ಮನು ವಯೋಸ್ವತ. ಓಕೆ, ಬೇರೆ ಯಾರ್ದು ಪ್ರಶ್ನೆ? ಇವತ್ತು ಹೇಗಿತ್ತು ಚಾಪ್ಟರ್? ಹೇಗಿತ್ತು ಇವತ್ತು? ಒಳ್ಳೆತಾ? ತುಂಬಾ ಚೆನ್ನಾಗಿತ್ತಾ? ಆಕ್ಚುಲಿ ಆಚಾರ್ಯ ಹೇಳ್ತಾರೆ, ಕೃಷ್ಣ ಅವನ ಹಾರ್ಟ್ ಅನ್ನು ರಿವೀಲ್ ಮಾಡಿದ್ದಾನಂತೆ. ಈ 7ರಿಂದ 12 ಚಾಪ್ಟರ್ ನಲ್ಲಿ ಕೃಷ್ಣಂದು ಹಾರ್ಟ್ ಅನ್ನು ರಿವೀಲ್ ಮಾಡಿದ್ದಾನೆ ಅರ್ಜುನನಿಗೆ. ಅಲ್ಲ, ಇವತ್ತು ಬಂದು ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿದ್ರಿ. ಅಕ್ಷರ ಅಂದ್ರೆ ಬರವಣೆ, ಬ್ರಹ್ಮ ಯೋಗ ಅಂತ ಅದಕ್ಕೇನ್ ಅರ್ಥ? ಅಟೈನಿಂಗ್ ದ ಸುಪ್ರೀಂ. ಅಕ್ಷರ ಬ್ರಹ್ಮ ಅಂದ್ರೆ ಅಟೈನಿಂಗ್ ದ ಸುಪ್ರೀಂ, ನಾವು ಕೃಷ್ಣನನ್ನು ಪಡೆಯುವುದಂತ. ಹೌದು. ಧನ್ಯವಾದ. ಆಚಾರ್ಯ, ನಿನ್ನೆ ಹೇಳಿದ್ರ ನೀವು ಫಸ್ಟ್ ಭಾಗವತ ಹೇಳಿದ್ದು ಗಂಗಾ ತೀರದಲ್ಲಿ, ಅದು ಯಾವ್ದು ಸ್ಥಳ ನಾಳೆ ಹೇಳ್ತೀನಿರಲ್ಲ ನೀವು? ನಂಗೆ ಎಂತ ಅಂದ್ರೆ ನೀವು ಮೆಸೇಜ್ ಹಾಕಿದ್ರೆ ನಾನು ಇಮಿಡಿಯೇಟ್ ನನ್ನ ನಂಬರ್ ತಗೊಳ್ಳಿ, ನೀವು ಹಾಕಿ. ಎಂತ ಆಗ್ತದೆ ನೋಡಿ ಸರ್, ಎಂತ ಅಂದ್ರೆ ಬೆಳಿಗ್ಗೆ ಒಂದು 3:30ಗೆ ಶುರು ಆದ್ರೆ ಈಗ ಒಂದು 9:30 ತನಕ ಕಂಟಿನ್ಯೂ ಬಿಸಿ. ಹಾಗಾಗಿ ಎಂತ ಆಗ್ತದೆ ಅಂದ್ರೆ ಯಾವ್ದನ್ನು ನೋಡ್ಲಿಕ್ಕೆ ಕೂಡ ಆಗುದಿಲ್ಲ, ಅಷ್ಟು ಕೆಲಸ. ಅಂದ್ರೆ ಕಂಟಿನ್ಯೂ ಪ್ರೀಚಿಂಗ್ ಅಲ್ಲೇ ಬಿಸಿ ಇರ್ತೇವೆ. ನೀವು ಮೆಸೇಜ್ ಹಾಕಿದ್ರೆ ಅಲ್ಲಿಯೇ ನಾನು ರಿಪ್ಲೈ ಮಾಡ್ತೇನೆ. ಹಾಗೆ ಓಕೆ. ಆಯ್ತಾಗಾದ್ರೆ, ವಾಂಚಾ ಕಲ್ಪತರೋ ಭಿಷ್ಯ ಕೃಪಾ ಸಿಂಧು ಬಿಯವಚ ಪತಿತನ ಪಾವನೆಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ನಿಮ್ಮ ಅಮೂಲ್ಯವಾದ ಹರೇ ಕೃಷ್ಣ. ಬದಿಗಿಟ್ಟು ನೀವು ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.